ನಮಸ್ಕಾರ. ನೆಲದ ಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಸಿ ರೋಡ್ನ ಸಂಚೆಗಿರಿ ಅನ್ನುವಂತಹ ಒಂದು ಜಾಗದಲ್ಲಿ ತುಳು ಬದುಕು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕೇಂದ್ರ ಇದೆ. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ, ಅದೇ ರೀತಿ ವಸ್ತು ಸಂಗ್ರಹಾಲಯ. ಈ ಒಂದು ಸಂಗ್ರಹಾಲಯದ ಒಳಗೆ ಅಥವಾ ಕೇಂದ್ರದೊಳಗೆ ಬಂದರೆ ತುಳು ಬದುಕನ್ನು ಸಂಸ್ಕೃತಿಯನ್ನು ಬಿಂಬಿಸುವಂಥ ಸಾಕಷ್ಟು ವಸ್ತುಗಳು, ಅಧ್ಯಯನಕ್ಕೆ ಪೂರಕವಾಗಿರುವಂತಹ ಗ್ರಂಥಗಳು ಇರ್ಬೋದು, ಸಾಕಷ್ಟು ವಸ್ತುಗಳು ಇಲ್ಲಿ ಕಾಣಸಿಗುತ್ತೆ. ಈ ಒಂದು ಕೇಂದ್ರವನ್ನು ನಿರ್ಮಾಣ ಮಾಡಿರುವಂತಹ, ಅದೇ ರೀತಿ ಒಂದು ಆಸಕ್ತಿಯಿಂದ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರು ಇವತ್ತಿನ ನೆಲದ ಸಿರಿ ಕಾರ್ಯಕ್ರಮದ ಅತಿಥಿ. ಅವ್ರನ್ನ ಮಾತಾಡ್ಸೋಣ. ಅಷ್ಟೇ ಅಲ್ಲ, ರಾಣಿ ಅಬ್ಬಕ್ಕ ಕೇಂದ್ರದೊಳಗೆ ಏನೇನಿದೆ, ತುಳು ಬದುಕು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಯಾವೆಲ್ಲ ವಸ್ತುಗಳಿದೆ, ಪ್ರತಿಯೊಂದನ್ನು ನೋಡ್ಕೊಂಬರೋಣ ಬನ್ನಿ. ನಮ್ಮದಲ್ಲದ ಹೊಸ ಗ್ರಾಮಕ್ಕೆ ಹೋದಂತೆ ಅಲ್ಲಿರೋದೆಲ್ಲ ನಾವು ಕಾಣದ ವಸ್ತುಗಳು, ನಮಗೂ ಅವಕ್ಕೂ ಏನೋ ಸಂಬಂಧ ಇರುವಂತಹ ಆತ್ಮೀಯ ಭಾವ. ಅಲ್ಲಿದ್ದವು ಒಂದಷ್ಟು ವಸ್ತುಗಳು, ಆದ್ರೆ ಅವು ಯಾವ ವಸ್ತುಗಳ ಪರಿಚಯವೂ ನಮಗಿಲ್ಲ. ಹೌದು, ಬಳಕೆ ಕಡಿಮೆಯಾದಂತೆ ಕಣ್ಮರೆಯಾದ ವಸ್ತುಗಳವು. ಒಂದೊಂದು ವಸ್ತುಗಳಿಗೂ ಒಂದು ಪ್ರಬಂಧ ಬರೆದು ಬಿಡುವಷ್ಟು ಹಿನ್ನೆಲೆ, ವಿಶೇಷತೆ, ಮಾಹಿತಿಗಳು. ಒಂದೊಂದು ವಸ್ತುಗಳು 100 ಮಾಹಿತಿ ನೀಡ್ತವೆ. ವಾಟರ್ ಕ್ಲಾಕ್ ಹಿಂದಿನ ಕಾಲದಲ್ಲಿ ಸಮಯ ತಿಳಿಯಲು ಬಳಸುತ್ತಿದ್ದ ತುಳುವ ಗಡಿಯಾರವಿದು. ಪ್ರಾಚೀನ ಕಾಲದಲ್ಲಿ 16ನೇ ಶತಮಾನದಲ್ಲಿ ಬಾಬಿಲೋನ್ ಮತ್ತು ಈಜಿಪ್ಟ್ಗಳಲ್ಲಿ ಬಳಸುತ್ತಿದ್ದ ಈ ಮಾದರಿಯ ಗಡಿಯಾರ ನಮ್ಮ ತುಳುವರು ಬಳಸುತ್ತಿದ್ದರು. ನೀರಿನ ನಿರ್ದಿಷ್ಟ ಹರಿವಿನ ಆಧಾರದ ಮೇಲೆ ಸಮಯ ತಿಳಿದುಕೊಳ್ತಿದ್ರು. ತುಳುವರ ಮರದ ತೊಟ್ಟಿಲು ಹೇಳುವ ಕಥೆ. ತೊಟ್ಟಿಲು ನಿರ್ಮಾಣಕ್ಕೂ ತುಳುವ ಸಂಸ್ಕೃತಿಯಲ್ಲಿ ವಿಶೇಷತೆ ಇದೆ. ರಾಜ ಮಹಾರಾಜರ ಅರಮನೆಗಳಲ್ಲಿ ಮಗುವಿಗೆ ಚಿನ್ನದ, ಲೋಹದ ತೊಟ್ಟಿಲುಗಳನ್ನು ಬಳಸುತ್ತಿದ್ದರೆ, ಬಡವರ್ಗದ ಜನ ಬಳಸ್ತಾ ಇದ್ದಿದ್ದು ಆಯದ ಮರದ ತೊಟ್ಟಿಲು. ಆಯದ ತೊಟ್ಟಿಲು ಅಂದ್ರೆ ಎಂದಿಷ್ಟೇ ಉದ್ದ ಅಗಲ ಇರಬೇಕು ಎಂಬ ಮರದ ಆಚಾರ್ಯ ಲೆಕ್ಕಾಚಾರವಿದೆ. ಈ ಆಯದ ತೊಟ್ಟಿಲ ನಿರ್ಮಾಣಕ್ಕೆ 5 ಅಥವಾ 9 ಜಾತಿಯ ಮರಗಳನ್ನು ಬಳಸುತ್ತಿದ್ರಂತೆ. ಮಾವು, ಹಲಸು, ಕಾಸರಕ, ಹಾಳೆ, ಕೊಂತೆ ಹೀಗೆ 5 ಜಾತಿಯ ಮರಗಳನ್ನು ಬಳಸ್ತಾ ಇದ್ರು. ತಲೆಯ ಭಾಗ, ಕೆಳಭಾಗ, ಎಡಬದಿ ಇಂಥದೇ ಮರಗಳನ್ನು ಬಳಸಬೇಕು ಎಂಬ ಕ್ರಮವಿತ್ತಂತೆ. ಅಲ್ಲದೆ ತೊಟ್ಟಿಲ ಕೆಳಭಾಗಕ್ಕೆ ಬಳಸಲಾಗುತ್ತಿದ್ದ ಮರ ಯಾವುದೆಂದು ತಿಳಿದುಕೊಂಡ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಈ ತೊಟ್ಟಿಲಿನ ಜೊತೆ ತುಳು ಶವ ಸಂಸ್ಕಾರದ ಮತ್ತೊಂದು ಕತೆ ಸೇರಿಕೊಳ್ಳುತ್ತೆ. ತುಳುವರ ಶವ ಸಂಸ್ಕಾರದಲ್ಲಿ ಅದೇ ದಿನ ಹಸಿ ಮಾವಿನ ಮರವನ್ನು ಕಡಿದು ಕಾಷ್ಠದ ತಳಭಾಗದಲ್ಲಿ ಬಳಸಲಾಗುತ್ತೆ. ಹೀಗೆ ಅರೆಬೆಂದ ಮಾವಿನ ಮರದ ತುಂಡನ್ನು ತೊಟ್ಟಿಲು ನಿರ್ಮಾಣದಲ್ಲಿ ಬಳಸುವ ಕ್ರಮವಿತ್ತಂತೆ. ಕಂಚಿನ ಮುಸ್ಲಿಮರ ಸಹಭೋಜನದ ಬಟ್ಟಲು. ಮುಸ್ಲಿಂ ಸಂಪ್ರದಾಯದಲ್ಲಿ ಸಹಭೋಜನದ ಪದ್ಧತಿ ಇದೆ. ಮದುವೆ, ಶುಭ ಕಾರ್ಯಗಳಲ್ಲಿ ಸಹಭೋಜನ ಎಂಬ ಕಾರ್ಯಕ್ರಮವಿರುತ್ತೆ. ಮುಸ್ಲಿಮರ ದೊಡ್ಡ ಮನೆತನಗಳಲ್ಲಿ ಸಹಭೋಜನಕ್ಕೆ ಆಮಂತ್ರಣ ಸಿಕ್ಕಿದ್ರೆ ಅದೇ ಒಂದು ದೊಡ್ಡ ಗೌರವವಾಗಿತ್ತು. ದಾರದ ಕೌಶಲ್ಯ ಪರೀಕ್ಷೆಯ ಸಾಧನ. ಹಿಂದಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಕೌಶಲ್ಯ ಪರೀಕ್ಷೆ ಮಾಡಬೇಕಂದ್ರೆ ಈಗಿನ ಹಾಗೆ ಪರೀಕ್ಷೆಗಳು, ಸಂದರ್ಶನ ಇತ್ಯಾದಿ ಕ್ರಮಗಳಿರಲಿಲ್ಲ. ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಕೌಶಲ್ಯ ಪರೀಕ್ಷೆಗೆ ಬಳಸಲಾಗ್ತಿದ್ದ ಸಾಧನಗಳು ವಿಶೇಷವಾಗಿತ್ತು. ಅಂತಹ ಒಂದು ಅಪರೂಪದ ಕೌಶಲ್ಯ ಪರೀಕ್ಷಾ ಸಾಧನ ಇಲ್ಲಿದೆ. ಮರದ ಹುಲಿ ಓಡಿಸುವ ಸಾಧನ. ಭಯಂಕರ ಸೌಂಡು ಮಾಡುವ ಹುಲಿ ಓಡಿಸುವ ಪುಟ್ಟ ಸಾಧನದ ಹಿಂದೆ ಹುಲಿಪೊಕ್ಕಲ ಪ್ರಾಣಿ ಎನ್ನುವಲ್ಲಿಂದ ಹಿಡಿದು 2000 ಹುಲಿ ಹೊಡೆದ ಫಕೀರ ಗೌಡನವರೆಗೆ 10 ಹಲವು ಸಂಸ್ಕೃತಿಯ ಮುಖ, ತುಳು ಬದುಕಿನ ಕಥೆಗಳು ಅನಾವರಣಗೊಳ್ಳುತ್ತೆ. ಹುಲಿ ಎಂಬ ನಡುಕ ಮೂಡಿಸೋ ಕ್ರೂರ ಪ್ರಾಣಿ 7 ಜಟ್ಟಿಗರ ಬಲವನ್ನು ಹೊಂದಿದ್ರು ಹೆಂಗಸಿನಷ್ಟೇ ಪುಕ್ಕಲು ಪ್ರಾಣಿಯಂತೆ. ಅದಕ್ಕೂ ಪುರಾವೆ ಒದಗಿಸುತ್ತವೆ ಹಿಂದಿನ ಕಾಲದ ಹಟ್ಟಿಯ ನಿರ್ಮಾಣ. ನಿಜ, ಹಿಂದೆಲ್ಲ ಹಟ್ಟಿಗಳ ಬಾಗಿಲನ್ನು ತಾಳೆಮರದ ಒಣಗರಿಗಳಿಂದ ತಯಾರಿಸ್ತಾ ಇದ್ರು.
ಇದಕ್ಕೂ ಕಾರಣವಿದೆ. ಹುಲಿ ದನ ತಿನ್ನಲೆಂದು ಹಟ್ಟಿಗೆ ದಾಳಿ ಮಾಡಿದಾಗ ಈ ಗರಿಯ ಬಾಗಿಲ ಪರಪರ ಸದ್ದಿಗೆ ಹೆದರಿ ಕಾಲು ಕೀಳ್ತಿತ್ತಂತೆ. ಹೀಗೆ ತನ್ನ ಸದ್ದಿಗೆ ತಾನೇ ಹೆದರಿ ಓಡುವ ಪುಕ್ಕಲ ಪ್ರಾಣಿ ಇದು ಹುಲಿ. ಅಲ್ಲದೆ ತಟ್ಟೆ ಬೊಟ್ಟುದು ಪಿಲಿಗಿಡಪ್ಪುನೆ ಎಂಬ ಮಾತಲ್ಲೇ ಹುಲಿ ಎಂತಹ ಪುಕ್ಕಲು ಪ್ರಾಣಿ ಎನ್ನುವುದು ತಿಳಿಯಬಲ್ಲದು. ವನ ಸಂಪತ್ತಿನ ಬಗ್ಗೆಯೂ ಮತ್ತೊಂದು ಕಥೆ ಪ್ರಾರಂಭವಾಗಿ ಬಿಡುತ್ತೆ. ಎಸ್, ಇಂದು ಇಡೀ ದೇಶದ ಹುಲಿಗಳ ಸಂಖ್ಯೆ ಆಜುಬಾಜು 4,000ದಷ್ಟಿರಬಹುದು. ಆದ್ರೆ ಅಂದು ಕೇವಲ ತುಳುನಾಡಿನಲ್ಲೇ 2,000 ಹುಲಿ ಕೊಂದ ಫಕೀರ ಗೌಡ ಇದ್ದನೆಂದು ತುಳು ಸಾಹಿತ್ಯಗಳು ಹೇಳ್ತವೆ. ಅಷ್ಟೇ ಅಲ್ಲದೆ ಹುಲಿಗಳ ಸಂಖ್ಯೆ ಅಧಿಕವಾಗಿತ್ತು ಅನ್ನೋದಕ್ಕೆ ಪೂರಕವಾಗಿ ತುಳುನಾಡಿನ ಅನೇಕ ಸ್ಥಳಗಳು ಹುಲಿಗಳ ತಂಗುದಾಣ, ಭೇಟಿ ನೀಡುವ ತಾಣಗಳಾಗಿತ್ತು ಅನ್ನೋದಕ್ಕೆ ಪಿಲಿಗೂಡು, ಪಿಲಿಕುಳ, ಪಿಲಿಬೈಲ್, ಪಿಲಿಂಗಲ, ಪಿಲಿಗುಡ್ಡೆ, ಪಿಲಿಪಾದೆ ಈ ಊರ ಹೆಸರುಗಳೇ ಸಾಕ್ಷಿ. ಇನ್ನು ತುಳುನಾಡಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದವರು ಜೈನರು ಎಂಬ ಮತ್ತೊಂದು ಮಾಹಿತಿಯ ಎಳೆ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಅಹಿಂಸೆ ಜೈನ ಧರ್ಮದ ಆಚರಣೆಯಾಗಿತ್ತು. ಅದೇ ಕಾರಣಕ್ಕೆ ಕೆಡ್ಡಸ ಹಬ್ಬದ ಸಂದರ್ಭ ಬೋಂಟೆದೇರುನ ಎಂಬ ಪರಿಪಾಠ ಬೆಳೆದು ಬಂತು. ಯಾಕೆಂದ್ರೆ ಜೈನ ಧರ್ಮೀಯರು ಪ್ರಾಣಿ ಹತ್ಯೆ ಮಾಡ್ತಿರ್ಲಿಲ್ಲ. ಆದ್ರೆ ನಾಡಿಗೆ ತೊಂದರೆ ನೀಡುವ ಹುಲಿಗಳನ್ನು ಓಡಿಸುವುದಕ್ಕಾಗಿ ಈ ಸದ್ದು ಮಾಡುವ ಸಾಧನವನ್ನು ಬಳಸುತ್ತಿದ್ರು. ಅಲ್ಲದೆ ತುಳುನಾಡನ್ನು ಆಳಿದ 14 ಮನೆತನಗಳಲ್ಲಿ 12 ಜೈನ ಮನೆತನಗಳು ಎಂಬುದಾಗಿ ತಿಳಿದು ಬರುತ್ತೆ. ಹಿಂದೆ ತುಳುವ ಆಚರಣೆಯಲ್ಲಿದ್ದ ಮತ್ತೊಂದು ವಿಶೇಷತೆ ಅಂದ್ರೆ ಹುಲಿ ಮದುವೆ. ಹಿಂದೆಲ್ಲ ಹುಲಿಯ ಹಾವಳಿ ಹೇಗಿತ್ತೆಂದ್ರೆ ಅದರ ನಿಯಂತ್ರಣ ಕಷ್ಟ ಸಾಧ್ಯವಾಗಿತ್ತು. ಹೀಗೆ ಹುಲಿ ಹೊಡೆದು ಸಾಯಿಸಿದ ವೀರನಿಗೆ ಹುಲಿ ಮದುವೆ ಎಂಬ ಸಂಪ್ರದಾಯ ನಡೆಯುತ್ತಿತ್ತು. ಅದು ಅವನಿಗೆ ಸಲ್ಲುವ ಗೌರವವಾಗಿತ್ತು. ಹಿಡಿಸೂಡಿಯ ಬಾಚಣಿಕೆ. ಹಿಂದೆ ರಾಜಮನೆತನದವರು ದಂತದ, ಲೋಹದ ಬಾಚಣಿಕೆ ಬಳಸುತ್ತಿದ್ರೆ ಜನಸಾಮಾನ್ಯರು ದುಬಾರಿ ಲೋಹದ ಬಾಚಣಿಕೆ ಬಳಸಲು ಸಾಧ್ಯವಿತ್ತೆ. ಹಾಗಾಗಿ ಗುಡಿಸಿ ಸವೆದ ಹಿಡಿಸೂಡಿಯ ಕಡ್ಡಿಗಳನ್ನು ಒಟ್ಟು ಹಾಕಿ ಬಾಚಣಿಕೆಯಾಗಿ ಬಳಸ್ತಾ ಇದ್ರು. ಶಾವಿಗೆ ಮಣೆ. ಅನ್ನೋರ ಕೊರಡಿಗೆ 300 ಪಡ್ಡೆಗೆ, ಅವನೋರ ಕೊರಡಿಗೆ ನಿಕ್ಕುಲೊರ ಬರೊಡಿಗೆ. ಅಂದ್ರೆ ಶಾವಿಗೆ ಒತ್ತು ಮಣೆ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಇರ್ತಿತ್ತು. ಯಾರಾದ್ರೂ ನೆಂಟರು ಬಂದ್ರೆ ನೆರೆಮನೆಯಿಂದ ಶಾವಿಗೆ ಮಣೆ ತರ್ತಿದ್ರಂತೆ. ಇನ್ನು ಅಷ್ಟೇ ಅಲ್ಲ, ನೀವು ಕೂಡ ಬರಬೇಕು ಅಂತ ಆಹ್ವಾನ ನೀಡ್ತಾ ಇದ್ರು. ಅಂದ್ರೆ ಈ ಒತ್ತು ಮಣೆಯಿಂದ ಒಬ್ಬರಿಗೆ ಶಾವಿಗೆ ಒತ್ತಲು ಸಾಧ್ಯವಿಲ್ಲ. 3-4 ಜನ ಸೇರಿಯೇ ಶಾವಿಗೆ ಒತ್ತಬೇಕಾಗಿತ್ತು. ಇನ್ನು ಶಾವಿಗೆ ಎಂಬ ತಿನಿಸು ತುಳುವರದಲ್ಲ, ಅದು ಅರಬ್ಬರಿಂದ ಬಂತು ಎನ್ನಲಾಗುತ್ತೆ. ರಂಜಾನ್ ಹಬ್ಬದ ಸಂದರ್ಭ ಮುಸ್ಲಿಂ ಬಾಂಧವರು ಮಾಡುವ ಶೀರ್ ಕೂರ್ಮಾ ಶೇವಿಗೆಯ ಮೂಲ ಎಂದು ಹೇಳಲಾಗಿದೆ. ಮುಳಿಹುಲ್ಲಿನ ಮನೆ. 3 ಕಾಲಕ್ಕೂ ಸೂಕ್ತವಾಗುವ ಮುಳಿಹುಲ್ಲಿನ ಮನೆ ಇದು. ಮಳೆಗಾಲದಲ್ಲಿ ಸೋರೋದಿಲ್ಲ, ಚಳಿಗಾಲದಲ್ಲಿ ಬೆಚ್ಚನೆ, ಬೇಸಿಗೆಯಲ್ಲಿ ತಂಪು. ಈ ಮುಳಿಹುಲ್ಲಿನ ಮನೆಯಲ್ಲಿ ಯಾವುದೇ ಆಹಾರ ಪದಾರ್ಥಗಳು, ದವಸ ಧಾನ್ಯ ವಸ್ತುಗಳು ಕೆಡೋದಿಲ್ಲ. ಮನೆ ನಿರ್ಮಾಣದ ಹಿಂದೆ ಪುಳಿಪು, ತುಲಿಪು, ಪೊಲಿಪು ತಂತ್ರವನ್ನು ಬಳಸ್ತಾ ಇದ್ರಂತೆ. ಅಂದ್ರೆ ನೆಲವನ್ನು ಹದ ಮಾಡಿ ಹುಳಿ ಬರೆಸುವುದು ಪುಳಿಪು, ಹುಲ್ಲು ಬೆರೆಸಿ ತುಳಿದು ಮಣ್ಣನ್ನು ಹದ ಮಾಡುವುದು ತುಲಿಪು, ಪೊಲಿ ಹಿಡಿದು ಬಡಿಯುವುದು ಪೊಲಿಪು. ಇಂತಹ ಮನೆಗಳಲ್ಲಿ ಹಿಂದಿನ ತುಳು ಜನ ಬದುಕು ಸವೆಸ್ತಿದ್ರಂತೆ. ಇನ್ನು ರಾತ್ರಿ ಕೃಷಿ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುವಾಗ ಪ್ರಾಣಿಗಳನ್ನು ಹೆದರಿಸಲು ಮತ್ತು ಓಡಿಸಲು ಬಳಸಲಾಗುತ್ತಿದ್ದ ಮೂರ್ತಗೋಲು, ಕಪ್ಪಲು, ನೇಗಿಲು, ನಡರ್, ಕದಿಕೆ, ಕಣಜ, ಪಲಾಯಿ, ಸಮತಟ್ಟು ಮಾಡುವ ಸಾಧನ, ಎತ್ತರದ ಜಾಗದಲ್ಲಿ ಮಣ್ಣನ್ನು ಜಾರಿಸುವುದಕ್ಕಾಗಿ ಉಪಯೋಗಿಸುತ್ತಿದ್ದ ಓಡಮರಾಯಿ, ಕರಕೈ, ಬಿಸಲೆ, ನೆಸಲೆ, ಅಡ್ಯರ ಪಲ್ಲೈ, ಗದ್ದವು, ಬಾವಡೆ ಇಂತಹ ಸಾವಿರಾರು ಅಧ್ಯಯನ ಯೋಗ್ಯ ವಸ್ತುಗಳು ಈ ಮನೆಯ ಸಿರಿವಂತಿಕೆಗಳು. ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯ. ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯ ಎಂಬ ಅವಳಿ ಸಂಸ್ಥೆ ನಾಶಗೊಂಡು ಕಣ್ಮರೆಯಾಗಬಹುದಾದ ತುಳುವ ಸಂಸ್ಕೃತಿಯನ್ನು ಭೌತಿಕ ಸಾಂಸ್ಕೃತಿಕ ರೂಪದಲ್ಲಿ ಕಾಪಿಡುವ ತವರು ನೆಲೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನ ಸಂಚಿಯಗಿರಿ ಎಂಬಲ್ಲಿ ಈ ಸಂಸ್ಥೆ ಇದೆ. ತುಳು ಬದುಕು ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ವಿಶ್ವಕೋಶದಂತಿರುವ ಈ ಕೇಂದ್ರದ ಹಿಂದಿರುವ ರೂವಾರಿ ಪ್ರೊಫೆಸರ್ ತುಕಾರಾಂ ಪೂಜಾರಿ. ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಸ್ಥಾಪನೆಯಾದದ್ದು 1995ರಲ್ಲೇ. 2008ರಲ್ಲಿ ವಸ್ತು ಸಂಗ್ರಹಾಲಯದ ಶಾಶ್ವತ ಕಟ್ಟಡ ಉದ್ಘಾಟನೆಯಾಗಿದೆ. 2011ರಲ್ಲಿ ರಾಷ್ಟ್ರದ ಏಕೈಕ ರಾಣಿ ಅಬ್ಬಕ್ಕ ಕಲಾ ಗ್ಯಾಲರಿ ಉದ್ಘಾಟನೆಯಾಗಿದೆ. ಎಸ್ಯು ಪಣಿಯಾಡಿ ಗ್ರಂಥಾಲಯ ಮತ್ತು
ನಾಣ್ಯಶಾಸ್ತ್ರ ವಿಭಾಗ 2017ರಲ್ಲಿ ಸ್ಥಾಪನೆಯಾಗಿದೆ. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಇಲ್ಲಿ ತುಳು ಬದುಕು ಸಂಸ್ಕೃತಿಯನ್ನು ತೋರಿಸುವಂತಹ ಸಂಸ್ಕೃತಿಯ ಒಂದು ಶ್ರೀಮಂತಿಕೆಯನ್ನು ತೋರಿಸುವಂತಹ ಕೇಂದ್ರ ಅಂತ ಹೇಳ್ಬೋದು. ಇದು ಪ್ರೊಫೆಸರ್ ತುಕಾರಾಂ ಪೂಜಾರಿಯವರ ಕನಸು. ಸೊ ಈ ಒಂದು ಕೇಂದ್ರ ಪ್ರಾರಂಭ ಮಾಡಬೇಕಂತ ಹೇಳಿದರೆ ಅವರ ಮೂಲ ಆಶಯ ಏನಿತ್ತು ಕೇಳೋಣ. ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನೆಲದ ಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಇತಿಹಾಸ ತಜ್ಞ ಪ್ರೊಫೆಸರ್ ತುಕಾರಾಂ ಪೂಜಾರಿ. ಅದ್ಧೂರಿ ವಿವಾಹದ ವಿರೋಧಿಯಾಗಿರುವ ತುಕಾರಾಂ ಪೂಜಾರಿ ದಿವಂಗತ ರೈತ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಸರಳ ವಿವಾಹ ಮಾಡಿಕೊಂಡವರು. ಜೊತೆಗೆ ವಿವಾಹ ವಾಗ್ದಾನವನ್ನು ತೆಗೆದುಕೊಂಡವರು ಅವರು. ವಿವಾಹದ ವೆಚ್ಚದಲ್ಲಿ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದವರು. ಮುಂದಿನ ಪೀಳಿಗೆಗೆ ಏನಾದರೂ ನೀಡಬೇಕು ಎಂಬ ಆಳವಾದ ಹಂಬಲ ಈ ಒಂದು ಕೇಂದ್ರದ ಸ್ಥಾಪನೆಗೆ ಕಾರಣವಾಯಿತು ಎನ್ನುತ್ತಾರೆ. ಪ್ರೊಫೆಸರ್ ತುಕಾರಾಂ ಪೂಜಾರಿ ಅವರು ಬಂಟ್ವಾಳ ತಾಲೂಕಿನ ಗ್ರಾಮಾಂತರ ಪ್ರದೇಶದವರು. ಜನಿಸಿದ್ದು ಜೂನ್ 10, 1958ರಲ್ಲಿ. ಬಾಲ್ಯವನ್ನು ಬಂಟ್ವಾಳದಲ್ಲೇ ಕಳೆದ ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮುಖ ಮಾಡಿದ್ದು ಮಂಗಳೂರು ನಗರಕ್ಕೆ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA MPhil ಪದವಿ ಪಡೆದು ಬಂಟ್ವಾಳದ SVS ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಪ್ರಾಂಶುಪಾಲರಾಗಿ 30 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದಾರೆ. ಇತಿಹಾಸದ ಬಗೆಗಿನ ಆಸಕ್ತಿಯಿಂದ ಸ್ವಂತ ಸಂಪಾದನೆ ಮತ್ತು ಶ್ರಮದಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಸ್ಥಾಪನೆ ಮಾಡಿದ್ದಾರೆ. ತುಳು ಬದುಕು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ವಸ್ತು ಪ್ರದರ್ಶನ, ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ದೇಶ ವಿದೇಶಗಳಿಂದ ಅಧ್ಯಯನಕ್ಕೆ ಬರುವ ಆಸಕ್ತರಿಗೆ ಸಂಸ್ಕೃತಿ ಇತಿಹಾಸ ತಿಳಿಸುವ ಯತ್ನ, ಪುಸ್ತಕಗಳ ಸಂಪಾದನೆ, ಪ್ರಕಟಣೆ, ಐತಿಹಾಸಿಕ ಸಾಂಸ್ಕೃತಿಕ ಸಮಾವೇಶ, ಸ್ಮಾರಕ ಸಂರಕ್ಷಣೆ ಮಾಡಿದ ಕೀರ್ತಿಯು ಇವರದು. ವಿವಿಧ ಸಂಸ್ಥೆಗಳ ಪದಾಧಿಕಾರಿಯಾಗಿ ಕೂಡ ಜವಾಬ್ದಾರಿ ನಿಭಾಯಿಸಿದವರು. ಇನ್ನು ತುಳು ಸಾಹಿತ್ಯ ಇತಿಹಾಸ ಕ್ಷೇತ್ರದಲ್ಲಿ ನೀಡಿರುವ ಕೊಡುಗೆಗಳನ್ನು ಗಮನಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್, ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ, ಸ್ಕಂದಶ್ರೀ, ಸ್ವಸ್ತಿಶ್ರೀ ಪ್ರಶಸ್ತಿಗಳು ಸೇರಿದಂತೆ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಚೆನ್ನಾಗಿದೆ. ಒಳಗಡೆ ನೋಡಬೇಕಂತ ಹೇಳಿದ್ರೆ ಇಡೀ ತುಳುವ ಬದುಕು ತೆರೆದುಕೊಳ್ತದೆ. ಪ್ರತಿಯೊಂದು ವಿಚಾರಗಳ ಇತಿಹಾಸ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದಾಗೆ ಅಥವಾ ಹಿನ್ನೆಲೆ ತಿಳ್ಕೊಳ್ತಾ ಹೋದಾಗೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ ಅಥವಾ ನಾವು ಕಲಿತ್ಕೊಳ್ತಾ ಹೋಗ್ತೀವಿ. ಸೊ ಇಂಥ ಒಂದು ಕೇಂದ್ರ ಮಾಡಬೇಕು, ಇಷ್ಟೊಂದು ಇದನ್ನು ಬೆಳೆಸಬೇಕಂತ ಹೇಳಿದರೆ ಇದರ ಮೂಲ ಉದ್ದೇಶ ಅಥವಾ ಆಶಯ ಏನಾಗಿತ್ತು ಆರಂಭದಲ್ಲಿ? ಅಂದರೆ ನೀವು ಹೇಳಿದ ಹಾಗೆ ಈಗ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಅನ್ನುವ ಅವಳಿ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಅದರೊಳಗೆ ಗ್ರಂಥಾಲಯ ಇದೆ, SU ಪನ್ಯಾಡಿ ಅವರ ಹೆಸರಲ್ಲಿ ಗ್ರಂಥಾಲಯ ಇದೆ, ರಾಣಿ ಅಬ್ಬಕ್ಕ ಕಲಾ ಗ್ಯಾಲರಿ ಇದೆ, ನಾಣ್ಯಶಾಸ್ತ್ರ ವಿಭಾಗ ಈಗ ಪ್ರಾರಂಭ ಆಗಿದೆ. ಎಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದರೆ ನೀವು ಈಗ ರಾಣಿ ಅಬ್ಬಕ್ಕನ ಹೆಸರು ಯಾಕೆ ಈ ಕೇಂದ್ರಕ್ಕೆ ಇಟ್ರಿ ಅನ್ನುವಂಥದ್ದೊಂದು ಪ್ರಶ್ನೆ. ತುಳು ಸಂಸ್ಕೃತಿಯ ಕುರಿತ ಅಥವಾ ಇತಿಹಾಸ ಪರಂಪರೆಯ ಕುರಿತ ಅಧ್ಯಯನ ನಡೆಸುವಂಥದ್ದು ಕೇಂದ್ರದ ಗುರಿ. ಆದರೆ ರಾಣಿ ಅಬ್ಬಕ್ಕನ ಹೆಸರಲ್ಲಿ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ರಾಣಿ ಅಬ್ಬಕ್ಕ ಬಹುಶಃ ಈ ತುಳುವರ ಒಂದು ಹೆಮ್ಮೆಯ ಪ್ರತೀಕ ಅಂತ ನಾನು ಹೇಳ್ತೇನೆ. ಯಾಕೆಂತಂದರೆ ಆ ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡಿ ಆ ಯುದ್ಧದ ಸಂದರ್ಭದಲ್ಲಿ ಪೋರ್ಚುಗೀಸರನ್ನು ಸೋಲಿಸಿ ಹೊಡೆದೋಡಿಸಿದಂತಹ ಅಸಾಮಾನ್ಯ ಮಹಿಳೆ ಅವಳು. ಆಯಿತಾ? ಸೊ ಹಾಗಾಗಿ ಇಂತಹ ಒಂದು ರಾಣಿ ಅಬ್ಬಕ್ಕನನ್ನು ಅವಳು ಖಂಡಿತವಾಗಿಯೂ ಪ್ರಾತಸ್ಮರಣೀಯಳು. ಆದರೆ ಅವಳನ್ನು ನೆನಪು ಮಾಡ್ತಾ ಇದ್ದೇವೆ ನಾವು. ಇವತ್ತು ನಾವು ಅಮೇರಿಕದ ಇತಿಹಾಸ ಓದ್ತೇವೆ, ಇಂಗ್ಲೆಂಡಿನ ಇತಿಹಾಸ ಓದ್ತೇವೆ, ರಷ್ಯಾ ಇನ್ಯಾವುದೋ ದೊಡ್ಡ 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 ಕ್ರಾಂತಿಗಳ ಬಗ್ಗೆ ಮಾತಾಡ್ತೇವೆ. ಆದರೆ ನಮ್ಮ ನೆಲದ ಇತಿಹಾಸದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಜನರಿಗೆ ಏನು ಗೊತ್ತಿದೆ? ಹಾಗಾಗಿ ಈ ನಮ್ಮ ಯುವ ಪೀಳಿಗೆ ಈ ರೀತಿಯ ಸಾಧನೆ ಮಾಡಿದಂತಹ ರಾಣಿ ಅಬ್ಬಕ್ಕಳನ್ನು ನೆನಪಿಟ್ಕೊಳ್ಬೇಕು, ಅವಳ ಕುರಿತ ಒಂದು ಕಾಳಜಿ ಬೇಕು ಅನ್ನುವ ನಿಟ್ಟಿನಿಂದ ಈ ಒಂದು ತುಳು ಅಧ್ಯಯನ ಕೇಂದ್ರಕ್ಕೆ ರಾಣಿ ಅಬ್ಬಕ್ಕಳ ಹೆಸರನ್ನು ಕೊಟ್ಟಿರುವಂಥದ್ದು. ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಅಂತ ಹೇಳಿದ್ರಿ ನೀವು.
ತುಳು ಬದುಕು ವಸ್ತು ಸಂಗ್ರಹಾಲಯ ಇದು ಬಹುಶಃ ಯಾಕೆ ಪ್ರಾರಂಭ ಆಯಿತು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಗೊತ್ತಿದೆ ನನಗೆ. ಇವತ್ತು ನನಗೆ 60 ವರ್ಷ ತುಂಬಿದೆ. ಆದರೆ ನನ್ನ ಒಂದು ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡ್ರೆ, ಒಂದು 50 ವರ್ಷದ ಹಿಂದಿನ ದಿನಗಳನ್ನು ನಾನು ನೆನಪು ಮಾಡಿಕೊಂಡ್ರೆ ನನಗೆ ಮೈ ರೋಮಾಂಚನ ಆಗ್ತದೆ. ಆ ಕಾಲಕ್ಕೆ ಬದುಕಿನಲ್ಲಿ ಒಂದು ಸ್ವಾರಸ್ಯ ಇತ್ತು, ಬದುಕಿಗೆ ಒಂದು ಅದರದೇ ಆದ ರೀತಿಯ ಒಂದು ಸೊಗಸಿತ್ತು. ಇವತ್ತು 100ಕ್ಕೆ 100 ಎಲ್ಲವೂ ಕೃತಕವಾಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನನ್ನ ಹಿರಿಯರು ನಡೆದು ಬಂದಂತಹ ದಾರಿ ಏನಿದೆ ಅದು ಅತ್ಯದ್ಭುತವಾದದ್ದು. ಇವತ್ತು ನಾವೇನೋ ಭಾರಿ ಸಾಧನೆ ಮಾಡಿದವರ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬಹುದು, ಆದರೆ ನಮ್ಮ ಹಿರಿಯರ ಬದುಕನ್ನು ನಾವು ನೆನಪು ಮಾಡಿಕೊಂಡ್ರೆ, ಅದರ ಒಂದು ಏನು ಕುತೂಹಲ ನಮ್ಮಲ್ಲಿದ್ದರೆ, ಅದಕ್ಕೆ ಪೂರಕವಾದ ಸಾಹಿತ್ಯವೋ ಅಥವಾ ಇಂತಹ ವಸ್ತು ಸಂಗ್ರಹಾಲಯನ ಹೊಕ್ಕಿ ನೋಡಿದರೆ, ಅದರ ಒಳಗೆ ಹೊಕ್ಕರೆ ನೀವು ಅದ್ಭುತವಾದ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತದೆ. ಹಾಗಾಗಿ ಏನು ನಮ್ಮ ಹಿರಿಯರ ಬದುಕು, ಒಂದು ಸಮೃದ್ಧವಾದ ಬದುಕು ಹೇಗಿತ್ತು ಅನ್ನುವಂಥದ್ದನ್ನು ಯುವ ಪೀಳಿಗೆಗೆ ತಿಳಿಸುವಂಥದ್ದು ಒಂದು ಗುರಿಯಾದರೆ, ಇವತ್ತು ತುಳು ಭಾಷೆಯನ್ನು ಅಳಿಯುತ್ತಿರುವ ಭಾಷೆಗಳ ಪಟ್ಟಿಯಲ್ಲಿ ಯುನೆಸ್ಕೋ ಸೇರಿಸಿದೆ. ಹೌದಾ? ಅಂದರೆ ತುಳು ಭಾಷೆ ಸಾಯ್ತಾ ಇದೆ. ಹಾಗಾದರೆ ತುಳು ಭಾಷೆ ಯಾಕೆ ಸಾಯ್ತಾ ಇದೆ? ಭಾಷೆ ಸಾಯುವುದಂದ್ರೇನು? ಭಾಷೆ ಸಾಯುವುದು ಅಂತಂದರೆ ಶಬ್ದ ಸಂಪತ್ತು ನಾಶವಾಗುವುದು. ಈ ನಮ್ಮ ತುಳು ಸಂಸ್ಕೃತಿ ಏನಿದೆ ಇದು ನೇರವಾಗಿ ಕೃಷಿ ಸಂಸ್ಕೃತಿ ಆಧಾರದಲ್ಲಿ ಬೆಳೆದು ಬಂದಿರುವಂಥದ್ದು. ಈಗ ನಮ್ಮ ಈ ತುಳುನಾಡಿನ ಆರಾಧನೆಗಳಿರ್ಬೋದು, ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಅಥವಾ ಕುಣಿತ ಪ್ರಕಾರಗಳಿರ್ಬೋದು, ನಮ್ಮ ಒಗಟು, ಗಾದೆ, ಸಂಧಿ, ಪಾಡ್ದನ ಏನಿದ್ರೂ ಕೂಡ ಕೃಷಿಯ ಉಲ್ಲೇಖ ಇಲ್ಲದೆ ಅದಿಲ್ಲ. ಹಾಗಾಗಿ ಅಂತಹ ಈ ನೆಲದ ಒಂದು ಏನು ಮೂಲ ಏನು ಸಂಸ್ಕೃತಿಗೆ ಕಾರಣವಾಗಿರತಕ್ಕಂಥ ಆ ಒಂದು ಕೃಷಿ ಏನಿದೆ ಅದು ಯಾವಾಗ ವಿನಾಶದ ಅಂಚಿಗೆ ಹೋಯ್ತೋ ಆ ದಿನದಿಂದಲೇ ಭಾಷೆಗೂ ಹೊಡೆತ ಬಿದ್ದಿದೆ, ನಮ್ಮ ಸಂಸ್ಕೃತಿಯೂ ಕೂಡ ವಿನಾಶದ ದಾರಿಯನ್ನು ಹಿಡಿದಿದೆ. ಹಾಗಾಗಿ ಈ ಒಂದು ಸಂಸ್ಕೃತಿ ಮತ್ತು ಒಂದು ಭಾಷೆ ಅದು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಹಾಗಾಗಿ ಈ ಒಂದು ಏನು ನಮ್ಮ ತುಳು ಸಂಸ್ಕೃತಿ ಏನಿದೆ ಅಥವಾ ಕೃಷಿ ಸಂಸ್ಕೃತಿ ಏನಿದೆ ಇದನ್ನೆಲ್ಲ ನಾವು ಕೆದಕ್ತಾ ಅದರ ಒಳಹೊಕ್ಕು ನೋಡಿದರೆ ಅದ್ಭುತವಾದ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತದೆ. ಸೊ ಹಾಗಾಗಿ ಈ ತುಳುವರ ಬದುಕು ಹೇಗಿತ್ತು ಅನ್ನುವಂಥದ್ದು ಕೃಷಿ ಮಾತ್ರ ಅಲ್ಲ, ಇನ್ನಿತರ ವೃತ್ತಿಗಳು ಇತ್ತು, ಅದು ಸರಿ, ನಾನು ಒಪ್ತೇನೆ. ಸೊ ಒಟ್ಟು ಕೃಷಿ ಇರಬಹುದು ಅಥವಾ ಮೀನುಗಾರಿಕೆ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಮೂರ್ತಿಗಾರಿಕೆ ಇರ್ಬೋದು, ಮುಖ್ಯವಾಗಿ ತುಳುನಾಡಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ಕೆಲಸಗಳು. ಸೊ ಇಂತಹ ಯಾವುದೋ ನಮ್ಮ ಈ ಗುಡಿಕೈಗಾರಿಕೆಗಳು ಅಥವಾ ಅದು ಎಣ್ಣೆ ತೆಗೆಯುವಂಥ ಗಾಣದ ಒಂದು ಇದಿರ್ಬೋದು ಅಥವಾ ನಮ್ಮ ಅವಲಕ್ಕಿ ಕುಟ್ಟುವಂಥ ವಿಚಾರಗಳು ಇವತ್ತು ನಮಗೆ ಆ ದಿನಗಳನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ನೂರಾರು ವರ್ಷಗಳಿಂದ ಬೆಳೆದು ಬಂದಂತಹ ಸಂಸ್ಕೃತಿ ಕೇವಲ 40-50 ವರ್ಷದೊಳಗೆ ಎಲ್ಲ ನಾಶವಾಗಿ ಏನೋ ಒಂದು ಹೊಸ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ನೋಡುವಾಗ ಖಂಡಿತವಾಗಿಯೂ ಆ 50 ವರ್ಷ ಹಿಂದಿನ ನಮ್ಮ ಹಿರಿಯರ ಬದುಕಿನ ಕಲ್ಪನೆ ನಮಗೆ ಬೇಡವೇ? ಅವರು ನಡೆದು ಬಂದ ಹೆಜ್ಜೆ ದಾರಿಗಳ ಬಗ್ಗೆ ನಮಗೆ ಆಸಕ್ತಿ ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ನಾನು ನಿಮಗೆ ಹಾಕ್ತಾ ಇದ್ದೇನೆ. ಈಗ ನಾವೇನೇ ಬೆಳೆದರೂ ಕೂಡ ಅದು ನಮ್ಮ ಹಿರಿಯರ ಒಂದು ಹೆಜ್ಜೆ ದಾರಿಯಲ್ಲಿ ಮುನ್ನಡೀತಾ ಹೋದರೆ ಮಾತ್ರ ನಮಗೆ ಭವಿಷ್ಯ ಅಂತ ಹೇಳೋನು ನಾನು. ನಮ್ಮ ಹಿರಿಯರ ಹೆಜ್ಜೆಯನ್ನು ಮರೆತರೆ ನಮಗೆ ಭವಿಷ್ಯ. ಇಲ್ಲಿಯ ಗಾದೆಗಳು, ಇಲ್ಲಿಯ ಒಗಟುಗಳು, ಈ ಕುರಿತಂತೆ ನೂರಾರಲ್ಲ ಸಾವಿರಾರು ಒಗಟುಗಳು, ಗಾದೆಗಳಿವೆ. ಈ ಒಗಟುಗಳು, ಗಾದೆಗಳು ಏನಿದೆ ಇದು ಅಸಾಮಾನ್ಯ ನಿಧಿ, ಇದು ಜ್ಞಾನದ ನಿಧಿ ಅಂತ ನಾನು ಹೇಳ್ತೇನೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಿಕ್ಕಿಲ್ಲ ಅನ್ನುವಂಥ ನಮ್ಮ ಹಿರಿಯರ ಮಾತಿದೆ. ಹೌದಾ? ಅಂದರೆ ಗಾದೆ ಅನ್ನುವಂಥದ್ದು ಅನುಭವದಿಂದ ಬಂದಿರುವಂಥದ್ದು. ಸೊ ಅದು ಅದರ ಬದುಕೋದು. ಸೊ ಹಾಗಾಗಿ ಒಂದೊಂದು ಗಾದೆಯೂ ಕೂಡ ನಮ್ಮ ಹಿರಿಯರ ಅಥವಾ ನಮ್ಮ ಸಂಸ್ಕೃತಿಯ, ನಮ್ಮ ಭಾಷೆಯ ಅಥವಾ ಈ ನೆಲದ ಕುರಿತ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತಂದಿಡುತ್ತದೆ. ಭೌತಿಕ ವಸ್ತುಗಳು ಈಗಾಗಲೇ ನಾನು ಹೇಳಿದ ಸಹಸ್ರ ವಸ್ತುಗಳು ಇವತ್ತು ಕಣ್ಮರೆಯಾಗಿ ಹೋಗ್ತಾ ಇವೆ ಅಥವಾ ಹೋಗಿದೆ, ಏನು ಉಳ್ಕೊಂಡಿಲ್ಲ. ಈಗ ಯಾವುದೋ ನೀವು ಒಂದು ಮಂಗಳೂರಿನ ಒಂದು ಮನೆಗೆ ಹೋದರೆ ಅಲ್ಲಿ ಕರ, ಕೈಲು, ಬಿಸಲೆ, ನೆಸಲೆ, ಅಡ್ಡೆರ, ಪಲ್ಲಾಯಿ, ಗದ್ದವು, ಬಾವಡೆ ಅಂತ ಹೇಳಿದರೆ ತಮಾಷೆ ಆಗುತ್ತೆ, ಏನಿದೆ ಅಂತ. ಆದರೆ ನಾವು ಅದರಲ್ಲೇ ಬದುಕಿದವರು, ಅದೇ ಮಣ್ಣಿನ ಪಾತ್ರದಲ್ಲಿ ಅನ್ನ ತಿಂದವರು. ಆದರೆ ಇವತ್ತು ಸರಿ 40-50 ವರ್ಷದಲ್ಲಿ ಹೀಗಾದರೆ ಇನ್ನೊಂದು 20-50 ವರ್ಷ ಹೋಗುವಾಗ ಬಹುಶಃ ಅದು ಬೇರೆ, ನಮ್ಮ ಹಿರಿಯರ ಬದುಕು ಬೇರೆ, ಈಗಿನ ಪ್ರಪಂಚವೂ ಬೇರೆ ಅಂತ ಆಗ್ತದೆ.
ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ, ಈ ಮ್ಯೂಸಿಯಂ ಏನಿದೆ ನಮ್ಮ ಹಿರಿಯರ ಮತ್ತು ಈಗಿನ ಪೀಳಿಗೆಯನ್ನು ಒಂದು ಹೊಂದಿಸುವ ಕೊಂಡಿದ್ದ ಹಾಗೆ. ಓಕೆ ಸರ್, ಈಗ ಮಾತಾಡ್ತಾ ಒಂದು ಬೇಸರ ಕೂಡ ತಾವು ಹಂಚ್ಕೊಂಡ್ರಿ. ಇಷ್ಟು ಸುಂದರವಾದ ಕೇಂದ್ರ, ತುಳು ಸಂಸ್ಕೃತಿಯನ್ನು ತೋರಿಸುವಂಥ ಕೇಂದ್ರ ಇಲ್ಲಿದೆ. ಆದರೆ ಈ ಒಂದು ಕೇಂದ್ರ ಇದೆ ಅನ್ನೋಂಥದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಇದರ ಒಂದು ಉಪಯೋಗ ಪಡ್ಕೊಳ್ತಾ ಇಲ್ಲ. ಯಾಕೆ ನಮ್ಮ ಜನರಿಗೆ ನಮ್ಮ ಸಂಸ್ಕೃತಿ ಬದುಕಿನ ಬಗ್ಗೆ ಅನಾದರವ, ಬೇಸರವ, ಹೇಗೆ ತಾವೇನು ಹೇಳ್ತೀರಿ? ಈಗ ಯಥಾ ರಾಜ ತಥಾ ಪ್ರಜಾ, ಹೌದಾ? ಈಗ ಏನು ಈಗ ತುಳು ಭಾಷೆ ನಾಶವಾಗಿರೋದು ರಾಜಾಶ್ರಯ ಇಲ್ಲದೆ ಅಂತ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಾನು ಹೇಳಿದೆ, ಇಲ್ಲಿ ಈ ಕೇಂದ್ರಕ್ಕೆ ಬಹಳಷ್ಟು ಮಂತ್ರಿ ಮಾಗದರು ಅಥವಾ ಏನು ಆಡಳಿತಾರೂಢ ವ್ಯಕ್ತಿಗಳು ಬಂದಿದ್ದಾರೆ. ಅಂದರೆ ಯಾರಿಗೂ ಕೂಡ ಅಟ್ಲೀಸ್ಟ್ ಇದನ್ನೊಂದು ಗುಡಿಸಿ ಬರೆಸುವ ಮೇಂಟೆನೆನ್ಸಿಗೆ ಆದರೂ ಕೂಡ ಏನಾದರೂ ಕೊಡುವ ಅನ್ನೋ ಮನಸ್ಸು ಬರಲಿಲ್ಲ. ಹಾಗಾಗಿ ಇದು ಇನ್ನು ಇದನ್ನು ಜನಸಾಮಾನ್ಯರು ಬಳಕೆ ಮಾಡಿಕೊಳ್ಳುವ ವಿಚಾರ ಬಂತು. ಅಂದರೆ ನಾನೀಗಾಗಲೇ ಹೇಳಿದಲ್ಲ, ಈಗ ಅದು ಏನು ಅನ್ನುವಂತಹ ಒಂದು ನೋಡಿ, ಈಗ ಇವತ್ತು ಕೃಷ್ಣದೇವರಾಯನನ್ನು ಯಾಕೆ ನಾವು ನೆನಪು ಮಾಡ್ಕೊಳ್ತೇವೆ? ಅವ ಸಾಹಿತ್ಯಕ್ಕೆ ನೀಡಿದಂತಹ ಪ್ರೋತ್ಸಾಹ, ಸಂಸ್ಕೃತಿ ಸಂರಕ್ಷಣೆ ಮಾಡಿರುವಂಥದ್ದು, ಅಥವಾ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನು ಸಮಾನವಾಗಿ ಕಂಡಿರುವಂಥ ಆ ಒಂದು ಉನ್ನತವಾದ ಧ್ಯೇಯೋದ್ದೇಶ, ಹೌದಾ? ಸೊ ಅದು ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಹೇಳಿರುವಂಥದ್ದು, ಇದು ನಾನೇನು ಭಾರಿ ಅದ್ಭುತವಾದ ಸಾಧನೆ, ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಇದು ನಿಜವಾಗಿಯೂ ಇವತ್ತು ಆಗಬೇಕಾದ ಕೆಲಸ. ತುಳು ಅಧ್ಯಯನ ಕೇಂದ್ರದ ಹೆಸರು ರಾಣಿ ಅಬ್ಬಕ್ಕ ತುಳು ಸಂಶೋಧನಾ ಅಥವಾ ಅಧ್ಯಯನ ಕೇಂದ್ರ. ಈ ಒಂದು ಹೆಸರು ಯಾಕೆ ಬಂತು, ಇದರ ಹಿನ್ನೆಲೆ ಏನು, ಯಾವಾಗ ಪ್ರಾರಂಭ ಆಯಿತು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗ್ತೀವಿ. ಬನ್ನಿ ಸರ್, ಕೇಳಬೇಕಂತ ಹೇಳಿದರೆ, ಈ ಒಂದು ಗ್ಯಾಲರಿಯಲ್ಲಿ ನಾವು ಅಬ್ಬಕ್ಕ ಅವರೊಂದು ಜೀವನದ ವಿವಿಧ ಘಟ್ಟಗಳನ್ನ ತೋರಿಸುವಂಥ ಒಂದು ಕೆಲವು ಪಿಕ್ಚರ್ಸ್ ಅಥವಾ ಒಂದು ಪೇಂಟಿಂಗ್ನ ಕಾಣ್ತಾ ಇದ್ದೀವಿ. ಸೊ ಅಬ್ಬಕ್ಕ ಅಂತ ಹೇಳಿದರೆ ಆಲ್ಮೋಸ್ಟ್ ಹೆಚ್ಚು ನಾವು ಮರ್ತೇ ಬಿಟ್ಟಿದ್ದೀವಿ ಅಂಥ ಒಂದು ಸಾಧಕಿನ ಇನ್ನು ಪರಿಚಯ ಮಾಡುವಂಥ ಕೆಲಸ ಎಲ್ಲೋ ಹಿಸ್ಟ್ರಿಯಲ್ಲಿ ಬಿಟ್ಟರೆ ಅಂಥ ಒಂದು ಇದಿಲ್ಲ ಅಂತಲೇ ಹೇಳ್ಬೋದು. ಸೊ ನೀವು ಪರ್ಟಿಕ್ಯುಲರಾಗಿ ಒಂದು ಕೇಂದ್ರಕ್ಕೆ ರಾಣಿ ಅಬ್ಬಕ್ಕನ ಹೆಸರು ಕೊಟ್ಟಿದ್ದೀರಿ, ಅವರ ಜೀವನ ಪರಿಚಯ ಮಾಡುವಂಥ ಗ್ಯಾಲರಿ ಕೂಡ ಇದೆ. ಹೇಳಿ ಸರ್, ಇದು ಅಬ್ಬಕ್ಕ ಅಂದು ಜೀವನ ಪರಿಚಯ ಮಾಡುವ ಈ ಗ್ಯಾಲರಿಯ ವಿಶೇಷತೆ ಬಗ್ಗೆ ಹೇಳಿ. 1618 ನಡೆದಿರುವಂಥ ಯುದ್ಧ. ಸೊ ಆ ಯುದ್ಧದಲ್ಲಿ ಅಬ್ಬಕ್ಕ ಏಕಾಂಗಿಯಾಗಿ ಪೋರ್ಚುಗೀಸರನ್ನು, ಏಕಾಂಗಿಂತಲ್ಲ, ಸ್ವಲ್ಪ ಕುಂಬ್ಳೆ ಅರಸರು ಮತ್ತು ನಮ್ಮ ಕೆಳದಿ ನಾಯಕರ ಬೆಂಬಲ ಸ್ವಲ್ಪ ಅವಳಿಗೆ ಸಿಕ್ಕಿದ್ದಿರಬೇಕು. ಸೊ ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೈನ್ಯವನ್ನು ಹೊಂದಿರುವಂಥ ಪೋರ್ಚುಗೀಸರ ವಿರುದ್ಧ ಅವಳು ಯಾವ ರೀತಿ ಹೋರಾಟ ಮಾಡಿದ್ಲು ಅನ್ನುವಂಥದ್ದೇ ಒಂದು ವಿಶೇಷ. ಇರಲಿ, ಆ ಯುದ್ಧದಲ್ಲಿ ಅವಳು ಬಹುಶಃ ದೋಣಿಯನ್ನು ಬಳಕೆ ಮಾಡಿಕೊಂಡು ತನ್ನ ಬೆಂಬಲಿಗ ಸೈನಿಕರೇನಿದ್ದಾರೆ, ಆಗ ಅವಳ ಸೈನಿಕರ ಒಂದು ಸಂಖ್ಯೆಯಲ್ಲಿ ಮುಖ್ಯವಾಗಿ ಇದ್ದದ್ದು ಮುಸ್ಲಿಂ ಸಮುದಾಯದ ಬಾಂಧವರು, ಅದೇ ರೀತಿ ಮೊಗವೀರಕ್ಕೆ ಸಮುದಾಯಕ್ಕೆ ಸೇರಿದವರು ಅಂತ ಕೇಳಿದ್ದೇನೆ. ಸೊ ಇವರನ್ನೆಲ್ಲ ದೋಣಿಯಲ್ಲಿ ಕೂರಿಸ್ಕೊಂಡು ನಮ್ಮ ತೆಂಗಿನ ಗರಿಯ ತೂಟೆಯನ್ನು ಅದರಲ್ಲಿ ತುಂಬಿಸಿಕೊಂಡು ರಾತ್ರೋರಾತ್ರಿ ಅದಕ್ಕೆ ಬೆಂಕಿ ಹಚ್ಚಿ ಕುಡಿತದ ಮತ್ತಿನಲ್ಲಿ ಮಲಗಿದಂತಹ ಪೋರ್ಚುಗೀಸ್ ಸೈನಿಕರ ಮೇಲೆ ಅವಳ ಹಡಗಿಗೆ ಎಸೆದ ಸಂದರ್ಭದಲ್ಲಿ ಹಾಯಿಗೆಲ್ಲ ಬೆಂಕಿ ಹಚ್ಚಿಕೊಂಡು ಅವರು ಏನಾಗಬೇಕು ಅಂತ ಆ ನಿದ್ದೆ ಮತ್ತಿನಲ್ಲಿ ಗೊತ್ತಾಗಬೇಕಾದ್ರೆ ಒಂದಷ್ಟು ಜನ ಬಹುಶಃ ಸತ್ತು ಹೋಗಿದ್ರು, ಉಳಿದವರು ನೀರಿಗೆ ಹಾರಿದರೆ ಆ ಈಟಿ ಬಲ್ಲೆಯಿಂದ ಕೊಚ್ಚಿ ಕೊಂದಿರುವಂಥದ್ದು ಅದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆ ಕಾಲಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಯ್ತಂತೆ. ಮುಂದೆ ಒಬ್ಬ ಇಟಲಿಯ ಪ್ರವಾಸಿಗ ಪೀತ್ರೋ ದಲಾವೆಲ್ಲೆ ಅಂಥೇಳಿ ಅವ ಪರ್ಷಿಯಾಕ್ಕೆ ಶಾ ಅಬ್ಬಾಸ್ನನ್ನು ನೋಡಬೇಕು ಅಂತ ಹೋಗ್ತಾನೆ. ಆಗ ಪರ್ಷಿಯಾದ ಶಾ ಅಬ್ಬಾಸ್ ಹೇಳ್ತಾನೆ, ನನ್ನನ್ನೇ ನೋಡ್ತೀನಿ, ನೀನು ನೋಡೋದಿದ್ದರೆ ಉಳ್ಳಾಳಕ್ಕೆ ಹೋಗಬೇಕು, ಉಳ್ಳಾಳದಲ್ಲಿ ಒಬ್ಬಳು ರಾಣಿ ಅಬ್ಬಕ್ಕ ಅಂತಿದ್ದಾಳೆ, ಅವಳನ್ನು ನೋಡು ಅಂತ ಹೇಳಿ. ಸೊ ಈ ಮಾತನ್ನು ಕೇಳಿ ಅವ ಪೀತ್ರೋ ದಲಾವೆಲ್ಲೆ ಮಂಗಳೂರಿಗೆ ಬರ್ತಾನೆ. ಮಂಗಳೂರಿನಲ್ಲಿ ಬಹುಶಃ ಮಂಗಳೂರಿಂದ ಉಳ್ಳಾಳಕ್ಕೆ ಹೋದರೆ ಉಳ್ಳಾಳದಲ್ಲಿ ಅಬ್ಬಕ್ಕ ಇಲ್ಲ ಅಂತ, ಎಲ್ಲಿದ್ದಾಳೆ ಮತ್ತೆ ಅವಳು ಮಣೇಲು ನಮ್ಮ ಮಂಗಳೂರಿನಿಂದ ಮೂಡುಬಿದ್ರೆಗೆ ಹೋಗ ಮಣೇಲು ಅಂತ ಸಿಗ್ತದೆ, ಅದು ಅವಳ ಉಪರಾಜಧಾನಿ, ಅಲ್ಲಿಗೆ ಹೋಗಿದ್ದಾಳೆ ಅಂತ. ಬಹುಶಃ ಅಲ್ಲಿ ಅವನಿಗೆ ಕಾಣಲಿಲ್ಲ, ಅಲ್ಲಿಯೂ ಕೂಡ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳುವಾಗ ಅಲ್ಲಿ ಒಂದು ಕಟ್ಟುವ ಕೆಲಸ ನಡೀತಾ ಇದ್ದಾರೆ, ಅದರ ಉಸ್ತುವಾರಿ ನೋಡೋದಕ್ಕಾಗಿ ಹೋಗಿದ್ದಾಳೆ, ಬರ್ತಾಳೆ ಈಗ ಅಂತೇಳಿ. ಸೊ ಹೀಗೆ ಒಂದು ರಾಜಬೀದಿಯಲ್ಲಿ ಆಚೆಚೆ ಹೋಗ್ತಾ ಇರುವಾಗ ದುಬಾಷಿ ಹೇಳ್ತಾನೆ, ನೋಡು ರಾಣಿ ಅಬ್ಬಕ್ಕ ಬರ್ತಾ ಇದ್ದಾಳೆ. ನೋಡ್ತಾನೆ, ಯಾವ ಸೀಮೆ ರಾಣಿ ಇವಳು, ತಲೆಗೆ ಕಿರೀಟ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ಗುಡಾಣದಂಥ ಹೊಟ್ಟೆ, ಕರ್ರಗಿನ ಬಣ್ಣ, ಏನು ರಾಣಿ ಇವಳು ಅಂತ ಅನ್ನಿಸ್ತು ನನಗೆ. ಆದರೆ ಅವಳು ಆ ರಾಜಬೀದಿಯಲ್ಲಿ ನಿಂತು ನನ್ನನ್ನು ಮಾತಾಡಿಸಿದ ರೀತಿ, ಅವಳ ಆ ಮಾತಿನ ವೈಖರಿ, ಮತ್ತು ಅವಳು ನನ್ನ ಬಗ್ಗೆ ತೋರಿರುವ ಕಾಳಜಿ, ಇದನ್ನೆಲ್ಲ ನೋಡಿ ಇವಳು ರಾಜಯೋಗ್ಯತೆ ಹೌದು ಇವಳದ್ದು ಅಂತ ನನಗೆ ನಿಜವಾಗಿ ಇವಳು ಯೋಗ್ಯ ಮಹಿಳೆ ಅಂತ ಅನ್ನಿಸ್ತು ಅಂತ ತನ್ನ ಪ್ರವಾಸಿ ಕಥನಲ್ಲಿ ಹೇಳ್ಕೊಳ್ತಾನೆ. ಸೊ ಹೀಗೆ ಮೇಲ್ನೋಟಕ್ಕೆ ನೋಟಕ್ಕೆ ರಾಣಿ ಅಬ್ಬಕ್ಕ ಆಗಿದ್ದರೂ ಕೂಡ ಅವಳ
ಪ್ರಜೆಗಳ ಮೇಲಿರತಕ್ಕಂಥ ಪ್ರೀತಿ ಅಥವಾ ಆ ವಿದೇಶಿಗನ ಮೇಲೆ ತೋರಿರತಕ್ಕಂಥ ಒಂದು ಏನು ಗೌರವ, ಇದೆಲ್ಲ ನಮಗೆ ಬಹುಶಃ ಒಂದು ಒಬ್ಬ ಅಧಿಕಾರದ ಸೂತ್ರ ಹಿಡಿದವ ಹೇಗಿರಬೇಕು ಅನ್ನುವಂಥದ್ದು ಮಾದರಿ ಅಂತ ನಾನು ಭಾವಿಸ್ತೇನೆ. ಹೀಗೆ ಮಾತಾಡ್ತಾ ಬಹಳಷ್ಟು ರಾಣಿ ಅಬ್ಬಕ್ಕನ ಬಗ್ಗೆ ಹೇಳ್ಬೋದು. ನೋಡಿ, ಅವಳು ನಮ್ಮ ಸೋಮನಾಥ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತುಕೊಂಡು ಶತ್ರುಗಳು ಅಂದರೆ ಪೋರ್ಚುಗೀಸರ ಆ ಹಡಗು ಬರುವಂಥದ್ದನ್ನು ವೀಕ್ಷಣೆ ಮಾಡುವಂಥದ್ದು, ಗಂಡನೊಟ್ಟಿಗೆ ಜಗಳಾಗಿ ಮಂಗಳೂರು ಬಿಟ್ಟು ಉಳ್ಳಾಳಕ್ಕೆ ಹೋಗುವಂಥದ್ದು, ತನ್ನ ತಾಯಿಗೆ ಆಶ್ವಾಸನೆ ಕೊಡುವಂಥದ್ದು. ಪಾಪ ಹಿರಿಯ ಅಬ್ಬಕ್ಕ ಸತತವಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಸೋತವಳು. ಕೊನೆಗೂ ತನ್ನ ಸಾಯುವ ಸಂದರ್ಭದಲ್ಲಿ ಮಗಳ ಕೈಯಿಂದ ಭಾಷೆ ತಗೊಳ್ತಾಳೆ, ಪೋರ್ಚುಗೀಸರನ್ನು ಎದುರಿಸುವಂಥ ಮಾತು ಕೊಡಬೇಕು ಅಂತ. ಸೊ ತನ್ನ ತಾಯಿಗೆ ಕೊಟ್ಟಂಥ ಮಾತನ್ನು ಉಳಿಸುವಂಥದ್ದು ಅವಳ ಜವಾಬ್ದಾರಿಯಾಗಿತ್ತು. ಸೊ ಅದೇ ರೀತಿಯಲ್ಲಿ ಲಕ್ಷ್ಮಪ್ಪ ಬಂಗಾರಸ ಮತ್ತು ರಾಣಿ ಅಬ್ಬಕ್ಕರ ಜೊತೆ ಮದುವೆ ಆಗುವಂಥದ್ದು. ರಾಣಿ ಅಬ್ಬಕ್ಕನಿಗೆ ಮಧ್ಯಪ್ರಾಚ್ಯ ರಾಷ್ಟ್ರದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು. ಅವಳು ಇಲ್ಲಿಂದ ಮುಖ್ಯವಾಗಿ ಅಕ್ಕಿ, ಎಣ್ಣೆ ಮುಂತಾದನ್ನು ಕಳಿಸ್ತಾ ಇದ್ಲು, ಆ ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು. ಅದೇ ರೀತಿ ಆ ಅಬ್ಬಕ್ಕನ ಒಂದು ಪೂರ್ಣ ಒಂದು ಚಿತ್ರಣವನ್ನು ನೀಡುವಂತಹ ನಮ್ಮ ವಾಸುದೇವ್ ಕಾಮತ್ ಅಂತೇಳಿ ಮುಂಬಯಿಯ ಕಲಾವಿದ, ಅವರು ಅದ್ಭುತವಾದಂತಹ ಒಂದು ಪೇಂಟಿಂಗನ್ನು ಮಾಡಿದ್ದಾರೆ, ಅದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಆ ಕಾಲಕ್ಕೆ ನಮ್ಮ ಉಳ್ಳಾಳದಲ್ಲಿ ಇರಬಹುದಾದಂಥ ಅಬ್ಬಕ್ಕನ ಕೋಟೆ ಪೋರ್ಚುಗೀಸರಿಗೆ ಕರ ನಿರಾಕರಣೆ ಮಾಡುವಂಥದ್ದು, ಅಬ್ಬಕ್ಕ ಕೋಟೆ ರಿಪೇರಿ ಮಾಡುವಂಥದ್ದು, ಮತ್ತು ಅಬ್ಬಕ್ಕನ ಪಟ್ಟಾಭಿಷೇಕದ ಸಂದರ್ಭ. ಈಗ ಪಟ್ಟಾಭಿಷೇಕದ ಸಂದರ್ಭ ಅಂತಂದರೆ ಅದು ರಾಣಿ ಅಬ್ಬಕ್ಕನಿಗೆ ಮಾತ್ರ ಅಲ್ಲ, ಆ ಪಟ್ಟಾಭಿಷೇಕ ಸಂದರ್ಭದ ಕೆಲವು ವಿಧಾನಗಳು, ನಿಯಮಗಳಿದೆಯಲ್ಲ, ಅದು ಎಲ್ಲ ರಾಜಮನೆತನವರು ಅನುಸರಿಸ್ತಾ ಇದ್ದಂಥ ರೀತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೌಖಿಕವಾದ ಮತ್ತು ಭೌತಿಕ ಒಂದು ಉದಾಹರಣೆಯನ್ನು ನಾನು ಕೊಡ್ತಾ ಹೋದರೆ ಬಹುಶಃ ನೀವು 1 ಗಂಟೆ ಮಾತಾಡ್ಬೋದು. ಮರ ಮಗರಂಡು ಪಕ್ಕಿರಾಂಡು ಅನ್ನುವಂಥ ಒಂದು ಗಾದೆ ಮಾತು ಈ ತುಳುವರ ಅಥವಾ ತುಳುನಾಡಿನ ಆ ಒಂದು ಅಳಿಯಕಟ್ಟು ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತೆರೆದಿಡ್ತದೆ. ಮರ ಮಗರಂಡು ಪಕ್ಕಿರಾಂಡು. ಈಗ ಏನು ಅಂತ ಬಿಡಿಸಿ ಹೇಳಬೇಕು ಅಂತಂದರೆ, ಮರ ಮಗರಂಡು ಅಂತ ಹೇಳಿದರೆ ಮನೆಯ ಯಜಮಾನ ಸತ್ತ, ಪಕ್ಕಿರಾಂಡು ಅಂತ ಹೇಳಿದರೆ ಆ ಯಜಮಾನನ್ನು ನಂಬಿದ್ದಂತಹ ಅವನ ಹೆಂಡತಿ ಮಕ್ಕಳು ಆವತ್ತೇ ಮನೆ ಬಿಟ್ಟು ಅವಳ ತಾಯಿ ಮನೆಗೆ ಹೋಗಬೇಕು, ಅವಳಿಗೆ ಆ ನಂತರ ಗಂಡನ ಆಸ್ತಿಯಲ್ಲಿ ಹಕ್ಕಿಲ್ಲ. ಆಯಿತು. ಮತ್ತು ಒಂದು ಬೀಡಿಗೆ ಸಂಬಂಧಪಟ್ಟ ಹಾಗೆ ಈಗ ಹಿರಿಯ ತೀರಿ ಹೋದರೆ ಇಮಿಡಿಯೇಟಾಗಿ ಅವನ ಶವವನ್ನು ದಫನ ಮಾಡೋ ಹಾಗಿಲ್ಲ, ಅದನ್ನು ರಕ್ಷಣೆ ಮಾಡಿಡುವುದು. ಅಲ್ಲಿ ರಕ್ಷಣೆ ಮಾಡಿಡುವುದಕ್ಕೆ ಒಂದು ಭೌತಿಕ ವಸ್ತು, ಮರದ ಪೆಟ್ಟಿಗೆ, ಜೇನು ಅಥವಾ ಉಪ್ಪಿನಲ್ಲಿ ಆ ಶವವನ್ನು ಹಾಕಿಡ್ತಿದ್ರಂತೆ. ಜೇನು ಅಥವಾ ಉಪ್ಪಿನಲ್ಲಿ ಯಾಕೆ ಆ ಮರದ ಪೆಟ್ಟಿಗೆಯೊಳಗೆ ಹಾಕಿಡ್ತಾ ಇದ್ರು ಅಂತಂದರೆ, ಇಲ್ಲಿ ಮಕ್ಕಳಿಗೆ ಹಕ್ಕಿಲ್ಲ ಸಿಂಹಾಸನದಲ್ಲಿ, ಮುಂದೆ ಯಾರು ಅನ್ನೋ ವಿಚಾರ, ಮುಂದೆ ಅಳಿಯಂದ್ರು ಅಂತ ಹಲವು ಮಂದಿ ಅಳಿಯಂದ್ರು ಇರ್ಬೋದು, ಅಲ್ಲಿ ಯಾರು ಯೋಗ್ಯ. ಸೊ ಇದು ತೀರ್ಮಾನ ಆಗುವವರೆಗೆ ನೀವು ಶವವನ್ನು ದಹನವೋ ಮಾಡುವುದಿಲ್ಲ, ಮಾಡಬಾರದು. ತೀರ್ಮಾನ ಆದ ನಂತರ ಏನು ನಾವು ಒಂದು ಶವವನ್ನು ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇವೆ, ಆ ಶವದ ಒಂದು ಪಟ್ಟದ ಉಂಗುರ ಇರುವಂಥ ಬೆರಳಿಗೆ ಒಂದು ನೂರನ್ನು ಕಟ್ತಾರೆ, ಮತ್ತು ಪಟ್ಟಕ್ಕೆ ಆಯ್ಕೆಯಾಗಿರತಕ್ಕಂಥ ವ್ಯಕ್ತಿಯ ಬೆರಳಿಗೆ, ಪಟ್ಟದ ಉಂಗುರ ತೊಡುವ ಬೆರಳಿಗೆ ನೂಲು ಕಟ್ತಾರೆ. ಆ ನೂಲಿನ ಮುಖಾಂತರ ಪಟ್ಟದ ಉಂಗುರವನ್ನು ಈ ಪಟ್ಟಕ್ಕೆ ಆಯ್ಕೆಯಾದ ವ್ಯಕ್ತಿಯ ಕೈಗೆ ನಾವು ಅದನ್ನು ಸೇರಿಸುವುದರೊಂದಿಗೆ ಬಹುಶಃ ಆ ಶವದ ಕೆಲಸ ಮುಕ್ತಾಯ, ಏನು ಅಗತ್ಯ ಆನಂತರ ಇರುವುದಿಲ್ಲ. ಆನಂತರ ನೀವು ಸುಡುವುದೋ ಅಥವಾ ಹೂಳುವುದೋ ಮಾಡಬಹುದು. ಅಂದರೆ ಇಲ್ಲಿ ಏನು ನಾನು ನಿಮಗೆ ಹೇಳಲಿಕ್ಕೆ ಹೋದದ್ದು ಅಥವಾ ಏನು ಇದರ ತಾತ್ಪರ್ಯ ಅಂತಂದರೆ, ಈಗಾಗಲೇ ನಾನು ಬೆಳಿಗ್ಗೆ ನಿಮ್ಮಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದೆ, ಏನು ಭೌತಿಕ ವಸ್ತು ಅಥವಾ ಭೌತಿಕ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯದ ಕುರಿತ ಒಂದು ಗಂಭೀರವಾದ ಅಧ್ಯಯನ ಮಾಡುವಂಥದ್ದು ನಮ್ಮ ಕೇಂದ್ರದ ಉದ್ದೇಶ ಅಂತ ನಾನು ಹೇಳಿದ್ದೆ. ಅಂದರೆ ಇಲ್ಲಿ ಮೌಖಿಕ ಸಾಹಿತ್ಯ ಅಂತಂದರೆ ಮರ ಮಗರಂಡು ಪಕ್ಕಿರಾಂಡು ಅಂತ ಹೇಳುವಂಥದ್ದು. ಇಲ್ಲಿ ಭೌತಿಕ ವಸ್ತು ಅಂತ ಹೇಳಿದರೆ ಆ ರಾಜನ ಶವವನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಇಡ್ತಾ ಇದ್ದಂತಹ ಪೆಟ್ಟಿಗೆ. ನೋಡಿ, ಈಗ ನಾನು ಇಷ್ಟೇ ಹೇಳುವಂಥದ್ದು, ಈ ಎರಡು ಮೌಖಿಕವಾದಂತಹ ಒಂದು ಮಾತು ಮತ್ತು ಭೌತಿಕ ವಸ್ತು, ಇದನ್ನು ಸೇರಿಸಿಕೊಂಡು ನಾವು ಒಂದು ಕಾಲದಲ್ಲಿ ಈ 10-14 ರಾಜಮನೆತನಗಳಿದ್ದರೆ ಇವರು ಯಾವ ರೀತಿ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆ ಒಂದು ಏನು ವಿಧಿವಿಧಾನಗಳನ್ನು ನಡೆಸ್ತಾ ಇದ್ರು ಅಥವಾ ಈ ಅಳಿಯಕಟ್ಟು ವ್ಯವಸ್ಥೆ ಏನು ಅನ್ನೋದರ ಕುರಿತ ನಮಗೆ ಸೂಚನೆಗಳನ್ನು, ಸೂಕ್ಷ್ಮವನ್ನು ಇದು ತಿಳಿಸ್ತದೆ. ಸೊ ಅದಕ್ಕೆ ನಾನು ಹೇಳಿರುವಂಥದ್ದು, ಇದು ಯಾವುದೇ ನಮ್ಮ ಲಿಖಿತ ದಾಖಲೆಗಳಲ್ಲಿ ನಮಗೆ ಸಿಗುವುದಿಲ್ಲ, ಅದು ಶಾಸನದಲ್ಲಿ ಬರುವುದಿಲ್ಲ ಅಥವಾ ನಿಮ್ಮ ಯಾವುದೋ ಸ್ಮಾರಕಗಳಲ್ಲಿ ನಮಗೆ ಈ ರೀತಿಯ ಸೂಚನೆಗಳು ಸಿಗುವುದಿಲ್ಲ. ಸೊ ಹಾಗಾಗಿ ಇಂತಹ ನೂರಾರು ಅಥವಾ ಸಾವಿರಾರು ವಿಚಾರಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಪ್ರದೇಶದ ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಕಟ್ಟುವುದಕ್ಕೆ ಆಗ್ತದೆ ಅಥವಾ ಕಟ್ಟಬೇಕು ಅನ್ನುವ ನೆಲೆಯಲ್ಲಿ ಈ ರಾಣಿ ಅಬ್ಬಕ್ಕ ತುಳು ಅಧ್ಯಯನಕ್ಕೆ ಕೇಂದ್ರ ಕೆಲಸ ಮಾಡ್ತಾ ಇರೋದು.
ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬೇಕು ಅನ್ನುವಂತಹ ಆಳವಾದ ಪ್ರಜ್ಞೆ ತುಕಾರಾಮ್ ಸರ್ನ ಈ ಒಂದು ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದರು. ಬನ್ನಿ ಅವರಿಗೆ ಇನ್ನಷ್ಟು ತೊಂದರೆ ಕೊಡೋಣ, ತೊಂದರೆ ಕೊಟ್ಟು ಇನ್ನಷ್ಟು ವಿಚಾರಗಳನ್ನ ಅವರ ಬಾಯಿಂದ ಹೊರಗೆ ಬರಿಸಬೇಕಾಗಿದೆ. ಮುಂದೆ ಹೋಗೋಣ ಬನ್ನಿ. ಸಿನಿಮಾಗಳೆಲ್ಲ ನೋಡ್ತೀವಿ, ರಾಜ ಮಹಾರಾಜರ ಮನೆಗಳು ಅಂತ ಹೇಳಿದರೆ ಚಿನ್ನ ರತ್ನ ಖಚಿತ ಆಗಿರುವಂತಹ ಇರ್ಬೋದು, ಆ ರೀತಿ ಒಂದು ದೃಶ್ಯಗಳು ನಮಗೆ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ಬಟ್ ನಿಜವಾಗಿ ವಾಸ್ತವ ನೋಡಬೇಕು, ಹಿಂದಿನ ಇತಿಹಾಸ ತಿಳ್ಕೋಬೇಕಂತ ಹೇಳಿದರೆ ಹಿಂದೆಲ್ಲ ರಾಜಮನೆತನದವರ ಮನೆಗಳು ಕೂಡ ಮುಳಿಯ ಏನು ಹಂಚಿರುವಂಥದ್ದು ಅಥವಾ ಏನು ಮುಳಿಯ ಒಂದು ಮಾಡಿರುವಂತಹ ಒಂದು ಮನೆಯಾಗಿತ್ತು ಅನ್ನೋಂಥ ಮಾತನ್ನು ಪ್ರೊಫೆಸರ್ ಹೇಳ್ತಾ ಇದ್ರು. ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ತುಕಾರಾಮ್ ಸರ್. ಸರ್, ಕೇಳಬೇಕಂತ ಹೇಳಿದರೆ ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಬಂದರೆ ನಾನು ನೋಡ್ತಾ ಇದ್ದೀನಿ 99 ಭಾಗ ನನಗೆ ಯಾವ ವಸ್ತುಗಳ ಪರಿಚಯ ಕೂಡ ಇಲ್ಲ. ತೀರಾ ಅಪರೂಪದ ವಸ್ತುಗಳು, ಇಷ್ಟೆಲ್ಲ ವಸ್ತುಗಳು ಇಲ್ಲಿ ಬಂದು ಸೇರಿದ್ದು ಹೇಗೆ ಅಂತ. ಒಳ್ಳೆಯ ಪ್ರಶ್ನೆ. ನಾನು ಈಗಾಗಲೇ ಹೇಳಿದೆ ನಿಮಗೆ, 25 ವರ್ಷದಿಂದ ನಾನು ಇದನ್ನು ಸಂಗ್ರಹದ ಕೆಲಸ ಮಾಡ್ತಾಯಿದ್ದೇನೆ. ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ಕಾಸರಗೋಡಿಂದ ಹಿಡಿದು ನಮ್ಮ ಕಮಲಶಿಲೆಯವರೆಗೆ, ಅದೇ ರೀತಿ ನಿಮ್ಮ ಸುಳ್ಯ, ಬೆಳ್ತಂಗಡಿ, ಈ ಎಲ್ಲ ಪ್ರದೇಶ ಸುತ್ತಿ ಎಲ್ಲ ತಾಲೂಕುಗಳಿಗೆ ಹೋಗಿ ಹಳೆಯ ವಸ್ತುಗಳಿರ್ತಕ್ಕಂತಹ ಮನೆಗಳನ್ನು ಗುರುತಿಸಿ ಅಲ್ಲಿ ಹೋಗಿ ಒಂದೊಂದೇ ವಸ್ತುಗಳನ್ನು ಸಂಗ್ರಹ ಮಾಡಿರುವಂಥದ್ದು ನಾನು. ಈಗ ನಾವು ಬದುಕ್ತಾ ಇರುವಂಥದ್ದು ತಾರಸಿ ಮನೆಯಲ್ಲಿ, ಹೌದಲ್ಲ? ಆ ತಾರಸಿ ಮನೆ ಕಟ್ಟಿದ 5-10 ವರ್ಷಕ್ಕೆ ಸೋರಿಕೆ ಶುರುವಾಗ್ತದೆ. ಅದು ನಾವು ಹೆಮ್ಮೆ ಪಟ್ಟುಕೊಳ್ಳೋದು, ತಾರಸಿ ಮನೆಯಲ್ಲಿ ಇದ್ದೇವೆ ಅಂತೇಳಿ. ನೋಡಿ, ಇಲ್ಲಿ ಮೂಲಿ ಹುಲ್ಲಿನ ಮನೆ, ನಮ್ಮ ಹಿಂದಿನ ಜನರು ಬದುಕ್ತಾ ಇದ್ದದ್ದು ಈ ಮೂಲಿ ಹುಲ್ಲಿನ ಮನೆಯಲ್ಲಿ. ಅದು ರಾಜ ಮಹಾರಾಜರ ಮೊನ್ನೆವರೆಗೆ ಗುತ್ತು ಬೀಡಿನವರು ಕೂಡ ಮೂಲಿ ಹುಲ್ಲಿನ ಮನೆಯಲ್ಲಿ ವಾಸ ಇದ್ದವರು. ಬಹುಶಃ ಬಾಷಲ್ ಮಿಷನ್ದ ಪ್ರವೇಶ ನಂತರ ಈ ಒಂದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿರ್ತಕ್ಕಂಥ ಹಂಚು. ಅದಕ್ಕಿಂತ ಹಿಂದೆ ಹೆಚ್ಚು ಅಂತ ಹೇಳಿದರೆ ಈ ನಾಡ ಹಂಚನ್ನು ಬಳಕೆ ಮಾಡುವಂಥ ಕ್ರಮ ಇತ್ತು. ಈ ಮುಖ್ಯವಾಗಿ ಮುಲಿ ಹುಲ್ಲಿನ ಮನೆಯ ಬಗ್ಗೆ ನಾವು ಮಾತಾಡಿದರೆ 3 ಕಾಲಕ್ಕೂ ಕೂಡ ಇದು ಹೊಂದಿಕೊಳ್ಳುವಂಥದ್ದು. ಅದು ಚಳಿಗಾಲ ಇರಬಹುದು, ಮಳೆಗಾಲ ಇರಬಹುದು, ಬೇಸಿಗೆ ಕಾಲ ಇರಬಹುದು. ಈ ಬೇಸಿಗೆಯಲ್ಲಿ ತಂಪಾಗಿರ್ತದೆ, ಚಳಿಗಾಲದಲ್ಲಿ ಬೆಚ್ಚಗಿರ್ತದೆ. ಅದರೊಳಗಿಟ್ಟ ಯಾವುದೇ ವಸ್ತುಗಳು, ದವಸ ಧಾನ್ಯ ಇರ್ಬೋದು ಅಥವಾ ನಿಮ್ಮ ಹಪ್ಪಳ ಸಿಂಡಿಗೆ ಅಂಥದ್ದು ಹಾಳಾಗೋದಿಲ್ಲ. ಆ ರೀತಿಯ ಒಂದು ನೆಲ, ಎಷ್ಟು ಅವರು ಆ ನೆಲವನ್ನು ಏನು ಒಂದು ಏನು ಹದ ಮಾಡಿ ಗೋಡೆ ಕಟ್ಟುವಂಥದ್ದು, ನೆಲ ಸಾರುವಂಥದ್ದು, ಇದನ್ನು ಎಷ್ಟು ಅಚ್ಚುಕಟ್ಟಾಗಿ ಹೀಗೆ ಮಾತಾಡ್ತಾ, ಮೊನ್ನೆ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರ ಜೊತೆ ಮಾತಾಡುವಾಗ ಒಂದು ಮಾತು ಬಂತು. ಮನೆ ಕಟ್ಟುವಾಗ ಏನದು ಪುಲಿಪ್ಪು, ತುಲಿಪ್ಪು, ಪೊಲಿಪ್ಪು ಅಂತ ಹೇಳಿದರು. ಒಂದು ಮನೆ ಕಟ್ಟುವಾಗ 3 ಇದನ್ನು ನೆನಪಿಡಬೇಕು. ಏನದು? ಅದು ಪುಲಿಪ್ಪು, ತುಲಿಪ್ಪು, ಪೊಲಿಪ್ಪು ಅಂತೇಳಿ. ಏನು ನನಗೆ ಅರ್ಥ ಆಗಲಿಲ್ಲ ಅದು. ಹೌದನ್ನ ವಿಚಾರ ಗೊತ್ತಿತ್ತು ನನಗೆ. ಹೌದು, ಪುಲಿಪ್ಪು ಅಂತಂದರೆ ಮಣ್ಣು ಈಗ ಏಕಾಏಕಿ ಅಲ್ಲಿ ಮಣ್ಣು ಕಲಸಿ ಗೋಡೆ ಕಟ್ಟುವುದಲ್ಲ. ಅದು ಹುಳಿ ಬರಬೇಕು ಆ ಮಣ್ಣು. ಅದು ಒಂದು ವಾರ ಒಂದಷ್ಟು ಅದನ್ನು ಇಟ್ಟಿರ್ತಾರೆ. ಅದೊಂದು ಮಧ್ಯಕ್ಕೆ ಒಂದಷ್ಟು ಗುಂಡಿ ಮಾಡಿ ಅದರಲ್ಲಿ ನೀರು ತುಂಬಿಸಿ ಅದು ಪುಲಿಪಾವಡು ಮಣ್ಣನ್ನು ಅಂತೇಳಿ. ಮತ್ತು ಅದಕ್ಕೆ ದೊಡ್ಡ ದೊಡ್ಡ ಗುತ್ತು ಬೀಡಿನ ಮನೆಯೆಲ್ಲ ಕಟ್ಟುವಾಗ ಮಣ್ಣಿಗೆ ಮುಲಿ ಹುಲ್ಲನ್ನು ಕತ್ತರಿಸಿ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ರು. ಯಾಕೆಂತಂದರೆ ಅದು ದಂಬೆ ಬಿಡಬಾರದು ಅನ್ನುವ ಕಾರಣಕ್ಕೆ. ಆಯಿತಾ, ಆ ನಂತರ ಅದನ್ನು ಆ ರೀತಿ ಹುಳಿ ಬರಲಿಕ್ಕೆ ಇಟ್ಟಂಥ ಮಣ್ಣನ್ನು ಮತ್ತೆ ಕಟ್ಟಬೇಕಾದ್ರೆ ಮೊದಲು ತುಳಿಬೇಕು, ಒಳ್ಳೆ ತುಳಿದು ಆ ನಂತರ ಗೋಡೆ ಕಟ್ಟುವಂಥದ್ದು. ಆನಂತರ ಅದನ್ನು ಪೊಲಿಪ್ಪು ಅಂದರೆ ಪೊಲಿಮನೆ ಹಿಡಿದು ಅದನ್ನು ಚೆಂದ ಮಾಡಿ ಬಡಿಯೋದು. ಅದಕ್ಕೆ ಬಡಿದಾಗ ಅದು ಗಟ್ಟಿಯಾಗಿ ನಿಲ್ತದೆ. 200-300 ವರ್ಷ ಆದರೂ ಕೂಡ ನಿಮ್ಮ ಆ ಗೋಡೆ ಏನೂ ಆಗೋದಿಲ್ಲ. ಅದು ಅಲ್ಲದೆ ಅದನ್ನು ನೀವು ಗೋಡೆಯನ್ನು ಅದು ಕಲ್ಲಿನಿಂದ ಅರೆಯುವಾಗ ಅದಕ್ಕೆ ಕೆಲವು ಎಲೆ ಅಥವಾ ಮರದ ತೊಗಟೆಯ ಒಂದು ರಸವನ್ನು ಹಾಕಿ, ಈಗ ಗುಂಪು ಅಂತ ಹೇಳೋದು ನಾವು, ಅದಕ್ಕೆ ಅರಿಯುವಂಥದ್ದು. ಮತ್ತು ಬೀಜದ ಎಣ್ಣೆ ಕೊಟ್ಟು ಅರಿಯುವಂಥದ್ದು. ಅದು ನಮ್ಮ ಚಿಮಣಿ ಎಣ್ಣೆ ಅಥವಾ ನಿಮ್ಮ ಚಿಮಣಿ ಎಣ್ಣೆ ಬಂದದ್ದು ನಮಗೆ 1932 ಆ ಬ್ಯಾರಿನಲ್ಲಿ ಏನು ಸೀಮೆ ಎಣ್ಣೆಯ ಬಾವಿ ಪತ್ತೆಯಾದ ನಂತರ. ಅದಕ್ಕೆ ಮೊದಲು ಸೋರಂಟೆ ಎಣ್ಣೆ, ಹೊಣ್ಣೆ ಎಣ್ಣೆ, ಅದು ಶ್ರೀಮಂತರಲ್ಲಿ ತೆಂಗಿನ ಎಣ್ಣೆ, ಇದು ಎಣ್ಣೆ ಬಳಕೆ ಮಾಡಿಕೊಂಡು ಆ ಎಣ್ಣೆ ದೀಪದಲ್ಲಿ ಬದುಕ್ತಾ ಇದ್ದವರು ನಮ್ಮ ಹಿರಿಯರು. ಸೊ ಅದರ ಆ ಒಂದು ಮಸಿ ಇದೆಯಲ್ಲ, ಮಸಿ ಹಾಕಿ ಆ ಗೋಡೆ ಅರಿಯುವಂಥದ್ದು ಎಷ್ಟು ಸೊಗಸಾಗಿ. ಬಹುಶಃ ಈಗ ನಾವು ರೆಡ್ ಆಕ್ಸೈಡ್ ಹಾಕಿದ ಆ ನೆಲಕ್ಕಿಂತ ಜಾಸ್ತಿ ಅದು ಚೆನ್ನಾಗಿರ್ತಿತ್ತು. ನಾನು ಅದನ್ನು ನೋಡಿದ್ದೇನೆ. ಅದರಲ್ಲಿ ಮಲಗುವಾಗ ಎಷ್ಟು ತಂಪು ಅಂತಂದರೆ, ಈಗ ಬಹುಶಃ ಅದರ ಮೌಲ್ಯ ನಮಗೆ ಈಗ ಹೇಳಿದರೆ ಈಗಿನ ಪೀಳಿಗೆ ಗೊತ್ತಾಗಲಿಕ್ಕಿಲ್ಲ. ಅದನ್ನು ಅನುಭವಿಸಿದವರಿಗೆ ಖಂಡಿತ ಈಗಿನ ದಿನಗಳನ್ನು ನೆನೆಸ್ಕೊಂಡ್ರೆ ಕಷ್ಟ ಆಗ್ಬೋದು. ಸೊ ಈ ರೀತಿಯ ಮನೆ. ಮತ್ತು ಮನೆಯ ಮುಂಭಾಗದಲ್ಲಿ ನೋಡಿ, ಒಂದು ಆ ಕಾಲಕ್ಕೆ ಮೀನು, ಈಗ ನಮ್ಮ ಈ ತುಳುನಾಡನ್ನು ಆಡಳಿತ ಮಾಡಿದಂಥ ಒಂದು ರಾಜಮನೆತನ ಇದೆಯಲ್ಲ, ಅಲೂಪರು ಅಂತ ನಾವು ಹೇಳ್ತೇವಲ್ಲ, ಈ ಅಲೂಪರ ಲಾಂಛನ ಏನು ಅಂತ ಹೇಳಿದರೆ ಜೋಡಿ ಮೀನು. ಆಯ್ತಲ್ಲ, ಆ ಕಾಲಕ್ಕೆ ಈ ಎಣೆಲು ಬೆಳೆ ಕೊಯ್ಯುವ ಹೊತ್ತಿಗೆ
ಅದರ ನೀರು ಬತ್ತಿಸುವ ಸಂದರ್ಭದಲ್ಲಿ ಒಂದು ಮೀನಿನ ರಾಶಿಯನ್ನು ನೋಡಿದರೆ ಬೊಗಸೆ ಹಿಡಿದ ಒಂದಷ್ಟು ಮೀನು, ಆ ರಾಶಿ ಬಹುಶಃ ಆ ಮೀನೇ ಕೊಳೆತು ಆ ಕಾಲಕ್ಕೆ ಗದ್ದೆ ತೋಟಗಳಿಗೆ ಗೊಬ್ಬರ ಆಗ್ತೈತೆ ಏನೋ, ಆ ರೀತಿಯ ಒಂದು ಮೀನಿನ ಒಂದು ಇದಿತ್ತು. ಒಂದೊಂದು ಬೇರೆ ಜಾತಿಯ ಮೀನುಗಳು. ಸೊ ಹಾಗಾಗಿ ಆ ಮೀನು ಹಿಡಿಯುವಂಥದ್ದು ಒಂದು ಸರ್ವೇಸಾಮಾನ್ಯವಾದಂಥ ವಿಚಾರ. ಒಂದು ಮನೆಯ ಎದುರು ಭಾಗದಲ್ಲಿ ಸಾಮಾನ್ಯ ಹೆಚ್ಚಿನವರು ತುಳುನಾಡಿನವರು ನಾನ್ ವೆಜಿಟೇರಿಯನ್ಸೇ ತಾನೆ. ಈ ಬ್ರಾಹ್ಮಣರು, ಜೈನರು ಇವರೆಲ್ಲ ಬೇರೆ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಬಂದವರು. ಕೂರಿ, ಅದೇ ರೀತಿ ಕೋಳಿಗೂಡು ನೋಡಿ, ಆ ಒಂದು ಕೋಳಿಗೂಡು ಒಂದು ಪ್ರತಿಯೊಂದು ಮನೆಯ ಎದುರು ಭಾಗದಲ್ಲಿ ಅದು ಸರ್ವೇ ಸಾಮಾನ್ಯವಾಗ್ತಾ ಇತ್ತು ನೋಡಿ. ಇದು ಹಿಂದಿನ ಕಾಲದಲ್ಲಿ ಮೂರ್ತೆ ಮಾಡೋರು ಮುಖ್ಯವಾಗಿ ಬಹುಶಃ ಮೂರ್ತೆ ಮಾಡಿ ಸಂಜೆ ಹೊತ್ತು ಬರುವಾಗ ರಾತ್ರಿ 12-1 ಗಂಟೆ ಕೂಡ ಆಗ್ತಾ ಇತ್ತಂತೆ. ಆಗ ಟಾರ್ಚ್ ಏನಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕಾಲಡಿ ಜಾಗ್ರತೆಗಾಗಿ ಲಟಪಟ ದೊಣ್ಣೆ ಹೀಗೆ ಈ ಎರಡೆರಡು ಶಬ್ದ ಬರ್ತದೆ, ಲಟ ಪಟ ಅಂತೇಳಿ. ಆಗ ಏನೋ ಹಾವು ಇವಿದ್ರೆ ಓಡ್ತದೆ, ಅಥವಾ ಏನಾದರೂ ಪ್ರಾಣಿ ಎದುರಾಯಿತು ಅಂತಂದರೆ ಆಯ್ದು ಕೂಡ ಆಗ್ತದೆ. ಈಗಾಗಲೇ ನಾನು ಹೇಳಿದೆ, ಆ ಕಾಲಕ್ಕೆ ಪ್ರಾಣಿಗಳ ಭಯ ಜೋರಿತ್ತು, ಕಾಡು. ಸೊ ಹಾಗಾಗಿ ಈ ಎರಡು ಪರ್ಪಸ್ ಸರ್ವ್ ಆಗ್ತಾಯಿತ್ತು. ಇಂತಹ ಸಾಧನಗಳು ಎಲ್ಲ ಬಹಳ ಸರಳವಾಗಿ ನೋಡಿ. ಆಗ ಕುಂಟಿ ಮಾಯ್ಪು ಅಂತ ಹೇಳಿದೆ, ತಲೆ ಬಾಚುವುದಕ್ಕೆ ಕುಂಟಿ ಮಾಯ್ಪು ಬಳಕೆ ಮಾಡ್ತಾಯಿದ್ರು ನೋಡಿ. ಗುಡಿಸಿ ತೆಂಗಿನ ಒಂದು ಕಡ್ಡಿಯಿಂದ, ತೆಂಗಿನ ಸೋಗೆಯ ಕಡ್ಡಿಯಿಂದ ಮಾಡಿರುವಂಥ ಹಿಡ್ಸುಡಿ, ಮತ್ತು ಹುಲ್ಲಿನಿಂದ ನಾವು ಅದಕ್ಕೆ ಅಂತ ಹೇಳ್ತೇವೆ ನಮ್ಮ ಪುಲ್ಲುದ ಪಜೆ ಅಂತ ಹೇಳ್ತೇವೆ, ಪುಲ್ಲುದ ಪಜೆ. ಈಗ ಅದು ತುಂಬ ಬಾಳಿಕೆ ಬರ್ತಾಯಿತ್ತು. ಅದನ್ನು ಬಹುಶಃ ತಯಾರು ಮಾಡುವಂಥ ಒಂದು ವರ್ಗಗಳೇ ಇದ್ದವು. ಸೊ ಈ ರೀತಿಯ ಒಂದು ತುಳುವರ ಬದುಕು ಬಹುಶಃ ಇವತ್ತು ನಮಗೆ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಅದೊಂದು ಕಥೆಯ ರೀತಿಯಲ್ಲಿ ನಮಗೆ ಒಂದು ಬಹುಶಃ ನಾನು ನಿಮಗೆ ಹೇಳ್ಬೋದು ಅಷ್ಟೇ. ಈ ಬದುಕನ್ನೆಲ್ಲ ನಾವು ನೋಡಿದವರು, ಅನುಭವಿಸಿದವರು. ಆದರೆ ಈಗ ಬಹುಶಃ ಈ ಪೀಳಿಗೆಗೆ ಅದನ್ನೆಲ್ಲ ಹೇಳಿದರೆ ಅರ್ಥವೇ ಆಗಲಿಕ್ಕಿಲ್ಲ ಅದು. ಸರ್, ಈಗ ನೀವು ಹೆಸರಿಸೋದಾದ್ರೆ ಜನರಿಗೆ ಗೊತ್ತೇ ಇಲ್ಲದಂತಹ ವಿಶೇಷವಾದ ವಸ್ತುಗಳು ಯಾವುದಿದೆ? ಕೆಲವೊಂದು ಹೆಸರುಗಳನ್ನ ಹೇಳ್ಬೋದಾ? ಅಲ್ಲ, ಈಗ ವಿಶೇಷ ಅಂತ ನಾನು ಹೇಳಿದೆ, ಯಾವ ಕಪ್ಪಲ್ ಅಂತ ಹೇಳಿದರೆ ಈಗಿನ ಪೀಳಿಗೆ ಗೊತ್ತುಂಟಾ? ಕಪ್ಪಲು ದಿನನಿತ್ಯ ಕಪ್ಪಲು ಅಂತ ಹೇಳಿದರೆ ಭತ್ತ ಒಂದು ನೀರಿನಲ್ಲಿ ಹಾಕಿಡುವಂಥದ್ದು, ಅಥವಾ ಕಚ್ಚು ಬಹುಶಃ ಶೇಖರಣೆ ಮಾಡೋದಕ್ಕೆ ಎಲ್ಲ ಬಳಕೆ ಆಗ್ತಾಯಿತ್ತು. ಇವತ್ತು ಕಪ್ಪಲ್ ಅನ್ನೋ ಶಬ್ದವೇ ಬಹುಶಃ ನಮ್ಮ ಮಕ್ಕಳು ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಪೋರ್ಟೇಬಲ್ ಇದು ಎಂಥದ್ದು, ಮಣ್ಣಿನ ಒಲೆ, ಹಿಲ್, ಅದು ನಡರ್ ಅಂತ ಹೇಳೋದು. ಅದಕ್ಕೆ ಈ ನಡರ್ ಅಂತ ಹೇಳಿದರೆ ಏನು ಅಂತ ಈಗ ಮಕ್ಕಳು ಅರ್ಥ ಮಾಡಿಕೊಳ್ತವೆ. ಈಗ ಗ್ಯಾಸ್ ಗೊತ್ತಿರ್ಬೋದು, ಹೆಚ್ಚಿನ ಸ್ಟವ್ ಗೊತ್ತಿರ್ಬೋದು. ನೋಡಿ, ನಡರ್ ಅಂದರೆ ಏನು? ಆ ನಡರ್ ಪೋರ್ಟೇಬಲ್ ಇದು ಏನು ನಮ್ಮ ಒಲೆ. ಅದೇ ರೀತಿಯಲ್ಲಿ ಈ ನಿಮ್ಮ ಇದು ಎಂಥದ್ದು ಕದಿಕೆ, ಕಣಜ, ಭತ್ತವನ್ನು ಶೇಖರಣೆ ಮಾಡಿಡುವಂಥ ಇದು ಕುತ್ತರಿ ಅಂತ ಬೇರೊಂದು ರೀತಿಯಲ್ಲಿ ಬರ್ತದೆ. ಇದು ಕೃಕ್ಕಿಲ್ ಅಂತ ಹೇಳುವಂಥದ್ದು. ಇದು ಒಣ ತರಗೆಲೆ ತರುವುದಕ್ಕೂ ಆಗ್ತದೆ. ಅದೇ ರೀತಿಯಲ್ಲಿ ಕೋಳಿಗಳನ್ನು ಕೂಡಿಡುವುದಕ್ಕೆ ಕೂಡ ಅವರು ಬಳಕೆ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಪಲಾಯಿ ಅಂತ ಹೇಳಿದರೆ ನಿಮ್ಮ ಉತ್ತಾದ ನಂತರ, ಗದ್ದೆಯನ್ನು ಉತ್ತ ನಂತರ ಅದನ್ನು ಲೆವೆಲ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದಂಥ ಒಂದು ಸಾಧನ ಪಲಾಯಿ ಅಂತ ಹೇಳೋದು. ನಾವು ಸಣ್ಣದಿರುವಾಗ ಇದು ಏನು ಪಲಾಯಿಡು ಕುಲ್ಲೆರ ಲೆಪ್ಪುನೆ ಅಂತಿತ್ತು. ಅಂದರೆ ಈ ದೊಡ್ಡ ಹೆಂಟೆ ಇರುವಂತಹ ತುಳುವಿನಲ್ಲಿ ಗಿಟ್ಟೆ ಅಂತ ಹೇಳುವಂಥದ್ದು. ಅದನ್ನು ಪುಡಿಕ್ ದಪ್ಪುನಾಗ ಈ ಮಲ್ಲ ಗಿಟ್ಟೆ ಎತ್ತಿನಂಡ ಅವು ಪೊಡಿಯ ಇರಬಹುದು. ಅದು ಪಲಾಯಿ ಪಾಡ್ನಾಗ ಪಲಾಯ್ದ ಮಿತ್ತು ಜೋಕ್ಲೇನು ಕುಲ್ಲವನ ಅಂಚಿನ ಒಂಜಿ ಕ್ರಮ ಆಯ್ತು. ಪಲಾಯ್ದ ಮಿತ್ತು ಕುಲ್ಲುನೆ ಅದು ಎಳೆಯುವುದು ನಮ್ಮನ್ನು ಕೋಣಗಳಲ್ವಾ. ಹಾಗಾಗಿ ಕೂತ್ಕೊಂಡ್ರೆ ಆಯಿತು. ಸಣ್ಣ ಮಕ್ಕಳು ಒಂದು 5-6 ವರ್ಷ ಅಥವಾ ಒಂದು 8 ವರ್ಷದ ಮಕ್ಕಳಿರುವಾಗ ಪಲಾಯಿಡು ಕುಲ್ಲರೆ ಲೆಪ್ಪುನೆ ಅಂತಿತ್ತು. ಸೊ ಈ ರೀತಿ ಆ ಲೆವೆಲ್ ಮಾಡ್ತಾ ಇದ್ದಂಥ ಪಲಾಯಿ. ಮತ್ತು ಬಹುಶಃ ಈಗ ನೋಡಿ, ಇದು ಕೂಡ ಇದೊಂದು ಓಡಮರಾಯಿ ಅಂತ ಹೇಳ್ತಾರೆ. ಓಡಮರಾಯಿ ಅಂತ ಹೇಳಿ ಬಹುಶಃ ನಮಗೆ ನಮ್ಮ ಈ ಅನ್ನ ಬಸಿಯುವುದಕ್ಕೆ ಕೂಡ ಓಡಮರಾಯಿ ಅಂತ ಹೇಳೋದಿದೆ. ಆದರೆ ಇದು ಓಡಮರಾಯಿ ಅಂತಂದರೆ ಏನು? ಇದು ಓಡದ ಹಾಗೆ ಕಾಣ್ತದೆ ನಮಗೆ. ಮತ್ತು ಈ ಮರಾಯಿಯ ಉದ್ದೇಶ ಏನು ಅಂತಂದರೆ, ಆ ಕಾಲಕ್ಕೆ ನೋಡಿ, ಒಂದು ಗದ್ದೆ ಎತ್ತರ ಭಾಗದಲ್ಲಿ ಆದರೆ ಇನ್ನೊಂದು ಗದ್ದೆ ತಗ್ಗಿನ ಭಾಗದಲ್ಲಿ ತಗ್ಗಲ್ಲಿರುವಂಥದ್ದು. ಸೊ ಮೇಲಿನ ಗದ್ದೆಯಿಂದ ನೀರಿನೊಟ್ಟಿಗೆ ಮಣ್ಣು ಬಂದು ಒಂದೇ ಕಡೆಗೆ ರಾಶಿ ಬೀಳ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ನಮ್ಮ ಗದ್ದೆ ಕೃಷಿ ಮಾಡುವಾಗ ಪ್ಯಾಡಿ ಕಲ್ಟಿವೇಷನಿಗೆ ಉಂಟಲ್ಲ, ಅದು ನೀರು ಅದರ ಬುಡದಲ್ಲಿ ಯಾವತ್ತೂ ತಪ್ಪಬಾರ್ದು. ನೀರು ನಿಲ್ಲಬೇಕು. ಒಂದು ವೇಳೆ ಎತ್ತರದ ಜಾಗದಲ್ಲಿ ನೀರು ನಿಲ್ಲದೆ ಒಡೆದು ಹೋದರೆ ಆ ದಂಬೆ ಅಂತ ಬೀರಿ ಬಿಡ್ತದೆ. ಅದು ಆ ದಂಬೆ ಒಳಗೆ ನೀರು ಹೋಗಿ ಬೇಗ ನೀರು ಖಾಲಿಯಾಗಿ ಬಹುಶಃ ನಮ್ಮ ಏನು ಕಳೆ ಬರುವಂಥದ್ದು ಅಥವಾ ನೀರಿನ ಸಮಸ್ಯೆ ಏನು ಕೊರತೆ ಆಗುವಂಥದ್ದು ಎಲ್ಲ ಆಗ್ತಾಯಿತ್ತು. ಸೊ ಅದಕ್ಕಾಗಿ ಆ ಎತ್ತರದಲ್ಲಿ ರಾಶಿ ಬಿದ್ದಂಥ ಮಣ್ಣನ್ನು ಜಾರಿಸುವುದಕ್ಕಾಗಿ ಈ ಓಡಮರಾಯಿಯನ್ನು ಬಳಕೆ ಮಾಡ್ತಾಯಿದ್ರು.
ಬಹುಶಃ ಕೆಲವು ಕಡೆಗಳಲ್ಲಿ ನೋಡಿ ಎಷ್ಟು ಆ ಕಾಲಕ್ಕೆ ಎಷ್ಟು ಕಾಡು ಪ್ರಾಣಿಗಳು ಇದನ್ನು ಬಳಕೆ ಮಾಡೋದಿತ್ತು. ಇಲ್ಲ ಕಾಟಿಯ ಚರ್ಮ, ಈ ಕಾಟಿ ಅಂತ ಹೇಳಿದರೆ ವೈಲ್ಡ್ ಬಫೆಲೋ ಹೇಳ್ತೇವೆ ನಾವು, ಆ ಕಾಟಿ ಚರ್ಮವನ್ನು ಕೂಡ ಈ ರೀತಿ ಮಣ್ಣು ಎಳೆಯುವುದಕ್ಕೆ ಬಳಕೆ ಮಾಡ್ತಾ ಇದ್ರಂತೆ. ಸರ್, ಆಗಲೇ ನೀವು ಹೇಳಿದ್ರಿ, ನೀವು ಹುಲಿ ಓಡಿಸುವಂಥ ಹೆದರಿಸುವಂಥ ಒಂದು ಮೆಷಿನ್ ಅಥವಾ ಯಂತ್ರ ಅಂತ ಅಂದ್ಬಿಟ್ಟು, ಇಷ್ಟು ಪುಟ್ಟ ಯಂತ್ರದಿಂದ ಅದರಿಂದ ಏನಾಗುತ್ತೆ ಸರ್, ಹೇಗೆ ಹುಲಿ ಓಡಿಸೋದು? ಅದೇ ನಾನು ಆಗ ಹೇಳಿದ್ದೆ ನಿಮ್ಮಲ್ಲಿ, ಹುಲಿ ಅಂತಂದರೆ ಅದು ಬಹಳ ಒಂದು ಇದು ಭಯಪಡುವ ಪ್ರಾಣಿ, ಪುಕ್ಕಲು ಪ್ರಾಣಿ ಅದು ಅಂತೇಳಿ. ನಮ್ಮ ಜನಪದರಲ್ಲಿ ಮಾತಾಡಿದರೆ ಹೇಳ್ತಾರೆ ಅವರು, ಹುಲಿ ಅಂತಂದರೆ ಅದಕ್ಕೆ 7 ಮಂದಿ ಗಟ್ಟಿಗ ಯುವಕರ ಶಕ್ತಿ ಆದರೆ ಒಂದು ಪುಕ್ಕಲು ಹೆಂಗಸಿನಷ್ಟು ಧೈರ್ಯ ಇಲ್ಲ. ಅದಕ್ಕೆ ಒಂದು ಗಾದೆ ಹುಟ್ಟಿಕೊಂಡಿರುವಂಥದ್ದು, ತಡಪೆ ಬಟ್ಟದು ಪಿಲಿಗಿಡರ್ ಲೆಕ್ಕ ಅಂತೇಳಿ. ಅದು ನೋಡಿ ಈ ಶಬ್ದ, ಈ ಅದ್ಭುತ ಈ ಶಬ್ದ, ಇದೇನು ಶಬ್ದ ನೋಡಿ. ಈಗ ಆ ಕಾಲದ ತಂತ್ರಗಾರಿಕೆ ಇದೇನಿಲ್ಲ, ಜಸ್ಟ್ ಒಂದು ನೋಡಿ ಹೀಗೆ ಜಸ್ಟ್ ಅಲ್ಲಿ ಹುಲಿ ಬಂತು ಅಂತೇಳಿ ಆಗುವಾಗ ತಡಪೆ ಬಟ್ಟದು ಪಿಲಿಗಿಡರ್ ಲೆಕ್ಕ, ತಡಪೆಯ ಪೆಟ್ಟಿಗೆ ಓಡ್ತದೆ ಅಂತ ಹೇಳಿ ಆದರೆ ಶಬ್ದಕ್ಕೆ ಓಡಲಿಕ್ಕಿಲ್ವಾ? ಇದು ಓಡೋದಲ್ಲ, ಇಲ್ಲಿ ಭೂತ ಕೂಡ ಓಡಬೇಕು. ಆ ರೀತಿಯ ಅಂದರೆ ಆ ಕಾಲಕ್ಕೆ ಜನಸಂಖ್ಯೆ ಇರಲಿಲ್ಲ, ಮೌನವಾದ ವಾತಾವರಣ. ಅಲ್ಲಿ ಹುಲಿ ಬಂತು ಅಂತೇಳಿ ಆಗುವಾಗ ಇವನಿಗೆ ಭಯ ಶುರುವಾಗ್ತದೆ ಇಲ್ಲಿ. ಸೊ ಅದರ ಒಳಗಡೆ ಹೀಗೆ ಶಬ್ದ ಮಾಡುವಾಗ ಓಡ್ತದೆ, ಡೆಫಿನೆಟ್ ಓಡ್ತದೆ. ಅದು ಆ್ಯಕ್ಚುಲಿ ಅದೆಲ್ಲ ಒಂದು ಬೀಡಿನೊಳಗೆ, ಅದು ದೊಡ್ಡ ಕತೆ, ನಿಮಗೆ ಗೊತ್ತಿಲ್ಲ. ಅದೆಲ್ಲ ವಸ್ತು ಸಂಗ್ರಹ ಈಗ ಈ ವಸ್ತುಗಳನ್ನು ಸಂಗ್ರಹ ಮಾಡಿದ್ದೇನಲ್ಲ, ಇದರ ಕತೆ ಅಲ್ಲ, ಇದನ್ನು ಸಂಗ್ರಹ ಮಾಡಿದ್ದರ ಕತೆ ಹೇಳಿದರೆ ಅದೊಂದು ದೊಡ್ಡ ಕತೆ. ಹಾಗಾಗಿ ಇದು ಯಾವುದೋ ಬೀಡು ಅಥವಾ ಗುತ್ತಿನ ಮನೆಯಲ್ಲಿ ಹೊರಭಾಗದಲ್ಲಿ ಬಿದ್ದುಕೊಂಡಿದ್ರೆ ಅದನ್ನು ನಾನು ಮುಟ್ಲಿಕ್ಕೆ ಹೋದರೆ ಅಥವಾ ಕೇಳಿದರೆ ಅಲ್ಲಿವರೆಗೆ ಅದು ಕುಂಬಾಗಿ ಮಣ್ಣಾಗಿ ಹೋದರೂ ಯಾರಿಗೂ ಗೊತ್ತಿಲ್ಲ ಅದು. ಆದರೆ ಅದು ಹೀಗೆ ನನಗೆ ಕೊಡ್ತೀರಾ ಅಂತ ಕೇಳಿದರೆ ಅದಕ್ಕೆ ಮೌಲ್ಯ ಬಂದುಬಿಡೋದು. ಇಂಥ ಬೇಕಾದಷ್ಟು ವಿಚಾರಗಳಿವೆ. ದೇವರಿಗೆ ಸಂಬಂಧಪಟ್ಟದ್ದನ್ನಂತೂ ತಪ್ಪಿಯೂ ನಿಮಗೆ ಎಂತಹ ಸಾಂಸ್ಕೃತಿಕ ನಷ್ಟ ನಮಗೆ, ಅದನ್ನು ಹೂಳುವಂಥದ್ದು, ಸುಡುವಂಥದ್ದು. ಅಯ್ಯೋ, ನಿಮ್ಮ ನಂಬಿಕೆ ಇರಲಿ, ಆದರೆ ಅದನ್ನು ಇಂತಹ ಕೇಂದ್ರಗಳಲ್ಲಿ ಸಂರಕ್ಷಣೆ ಮಾಡಿಟ್ರೆ ನೋಡಿ. ಮೊನ್ನೆ ನದಿಯಲ್ಲಿ ಏನೋ ನನಗೆ ಒಂದು ಹಂದಿಯ ಮೊಗ ಸಿಕ್ಕಿರುವಂಥದ್ದು, ಆವೆಮಣ್ಣಿನಿಂದ ಮಾಡಿರೋ ಟೆರ್ರಾಕೋಟ, ಅದರ ಅಧ್ಯಯನಕ್ಕಾಗಿ ಬ್ರಿಟನ್ನಿಂದ ಇಲ್ಲಿಗೆ ಬಂದ್ರಲ್ಲ. ಎಂಥ ಶ್ರೀಮಂತಿಕೆಯ ಒಂದು ಬದುಕು ನಿಮ್ಮದು ತುಳುವರದ್ದು. ಇದನ್ನು ಯಾಕೆ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ? ಇದನ್ನು ನಾಶ ಮಾಡೋದು, ಹೂಳುವುದು, ಸುಡುವುದು ಬೇಡ. ನೀವು ನನಗೆ ಕೊಡೋದು ಬೇಡಪ್ಪ. ನಿಮ್ಮ ಆ ದೇವರಿಗೆ ಸಂಬಂಧಪಟ್ಟ ಒಂದು ಇಷ್ಟೆಲ್ಲ ಕೋಟಿ ಗಟ್ಟಲೆ ಖರ್ಚು ಮಾಡ್ತೀರಿ ನೀವು, ಅದಕ್ಕೆ ಒಂದು ಸಣ್ಣ ಸಂಗ್ರಹಾಲಯ ಅಂತೇಳಿ ಮಾಡಿ ನಿಮ್ಮದೇ. ಪೂರಕ ಅಧ್ಯಯನ ಮಾಡುವವನಿಗೆ ಅದೊಂದು ಅಲ್ಲಿ ಇಂಥ ಕಡೆಯಲ್ಲಿ ಉಂಟು ಅಂತ ಹೇಳಿ ಅದರ ಆಗ್ತದೆ, ಅಧ್ಯಯನಕ್ಕೆ ಅನುಕೂಲ ಆಗ್ತದೆ. ಹೌದಲ್ಲ? ನೋಡಿ, ಇದು ಸಾಮೂಹಿಕ ಭೋಜನದ ಬಟ್ಟಲು ಇದು. ಒಂದು ಕಾಲದಲ್ಲಿ ಬಹುಶಃ ಏನು ಈಗ ಕೂಡ ಬಹುಶಃ ಸಂಪ್ರದಾಯ ಇರಬಹುದೇನೋ, ಸಹಭೋಜನ ಮಾಡುವಂಥದ್ದು. ಯಾವುದೋ ಒಂದು ಮದುವೆಯೋ ಅಥವಾ ಒಳ್ಳೆಯ ಯಾವುದಾದ್ರೂ ನಿಮ್ಮ ಎಂಗೇಜ್ಮೆಂಟು ಅಥವಾ ನಿಶ್ಚಯದ ಸಂದರ್ಭದಲ್ಲಿ ಎಲ್ಲ ಈ ತಾಳ ಕೂರುವುದಕ್ಕೆ ಒಂದು ಮನೆತನದವರನ್ನು ಕರೆಯುವುದು ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಗೌರವ ಅಂತೆ ಅವರಿಗೆ ಕೊಡುವಂಥದ್ದು. ಸೊ ಅಂದರೆ ಸಾಮೂಹಿಕವಾಗಿ ಭೋಜನ ಅಂತ ಇದ್ದರೆ ಎಲ್ಲರೂ ಒಟ್ಟಿಗೆ ತಿನ್ನುವುದು ಅಂತಲ್ಲ, ಅದಕ್ಕೊಂದು ಕ್ರಮ ಇತ್ತು. ಸೊ ಈ ರೀತಿಯ ಒಂದು ಸಾಮೂಹಿಕ ಅಥವಾ ಒಂದು ಸಹಭೋಜನದ ಬಟ್ಟಲಿನ ರಚನೆ. ಮತ್ತು ಅದಕ್ಕಿಂತಲೂ ಇತ್ತೀಚೆಗೆ ಇಂಗ್ಲೆಂಡಿನಿಂದ ಒಬ್ಬರು ಸಂಶೋಧಕಿ ಬಂದಿದ್ದರು, ಭಾಷಾಶಾಸ್ತ್ರಜ್ಞ ಬಂದಿದ್ದರು. ಅವರ ಲೆಕ್ಕದಲ್ಲಿ ತಾಲ, ಪೆಟಾರಿ ಅಂತಂದರೆ ಅಲ್ಲಿ ಬೆತ್ತದ ಪೆಟ್ಟಿಗೆ, ಮತ್ತು ಪತ್ತಾಯ ಮರದ ಒಂದು ದೊಡ್ಡ ಪೆಟ್ಟಿಗೆ, ಅಕ್ಕಿ ಅಥವಾ ಅಕ್ಕಿ ಹಾಕಿಡುವಂಥದ್ದು ಅಥವಾ ಇನ್ನಿತರ ನಮ್ಮ ಅಮೂಲ್ಯ ವಸ್ತುಗಳನ್ನೆಲ್ಲ ಹಾಕಿಡುವಂಥದ್ದು. ಈ 3 ವಸ್ತುಗಳಿಗೂ ಕೂಡ ಅರೇಬಿಕ್, ಹೀಬ್ರೂ, ತುಳು 3 ಭಾಷೆಯಲ್ಲಿ ಅದೇ ಹೆಸರಂತೆ, ತಾಲ, ಪೆಟಾರಿ, ಪತ್ತಾಯ. ಒಂದು ನಮ್ಮ ಆಚಾರ್ಯ ಬಂಧುಗಳನ್ನು ಕೇಳಿದರೆ ಒಂದು ಆಯ್ದ ತೊಟ್ಟಿಲು ಅಂದರೆ ಏನು ಅವ್ರು ಹೇಳ್ತಾರೆ, ಆಯ್ದ ತೊಟ್ಟಿಲು ಅಂದರೆ ನಿರ್ದಿಷ್ಟ ಇಷ್ಟು ಉದ್ದ ಇಷ್ಟು ಅಗಲ ಇರಬೇಕು, ಮತ್ತು ಅದಕ್ಕೆ 5 ಅಥವಾ 9 ಜಾತಿಯ ಮರ ಹಾಕಬೇಕು. ಅದು ಯಾವುದೋ ಒಂದು ಜಾತಿಯ ಮರದಿಂದ ಮಾಡಿಬಿಡೋದಲ್ಲ, ಸಾಮಾನ್ಯವಾಗಿ ಹಲಸಿನಿಂದ ಮಾಡ್ತಾರೆ, ಆದರೆ ಹಲಸೆ ಅಲ್ಲ. ಒಳ್ಳೆಯ ಆಯ್ದ ತೊಟ್ಟಿಲು ಅಂತಂದರೆ 5 ಜಾತಿಯ ಮರ ಹಾಕಬೇಕಂತೆ, ಮಾವು, ಕಾಸರಕ, ಹಾಳೆ, ಕೊಂದೆ ಮತ್ತು ಹಲಸು. ಸೊ ಈ 5 ಜಾತಿಯ ಮರ, ಈ 5 ಜಾತಿಯಲ್ಲಿ ತಲೆ, ಕಾಲು, ಎಡ, ಬಲಕ್ಕೆ ಇಂಥದ್ದೇ ಹಾಕಬೇಕು ಅಂತ ಲೆಕ್ಕ ಇದೆ. ಅದರಲ್ಲಿಯೂ ಮಗು ಮಲಗುವ ಅಡಿಭಾಗದ ಹಲಗೆ ಇದೆಯಲ್ಲ,
ಅದು ಏನೋ ಒಂದು ಮಾವಿನ ಮರದವನ್ನು ಕಡಿದು ಕೊಯ್ದು ಮಾಡುವಂಥದ್ದಲ್ಲ. ನಾವು ತುಳುವರು ಕಾಷ್ಟ ಇಡ್ತೇವೆ, ಶವವನ್ನು ಸುಡುವುದಕ್ಕೆ ಕಾಷ್ಟ ಇಡ್ತೇವೆ. ಶವವನ್ನು ಸುಡುವುದಕ್ಕೆ ಕಾಷ್ಟ ಇಡುವಾಗ ಅಡಿಭಾಗಕ್ಕೆ ಅಡಿಮರ ಅಂತ ಇಡ್ತೇವೆ. ವ್ಯಕ್ತಿ ಸತ್ತ ದಿನವೇ ಹಸಿ ಮಾವಿನ ಮರವನ್ನು ಕೊಯ್ದು ಆ ತೊಲೆ ಇಡುವಂಥದ್ದು. ಅದು ಪೂರ್ತಿ ಸುಟ್ಟೋಗೋದಿಲ್ಲ. ಪೂರ್ತಿ ಸುಡದೆ ಉಳಿದ ಕಾಷ್ಟ ಕೆಟ್ಟ ಹಸಿ ಮಾವಿನ ತೊಲೆ ಇದೆಯಲ್ಲ, ಅದನ್ನು ಕೊಯ್ದು ಈ ಮಗು ಮಲಗುವ ಹಲಗೆ ಮಾಡಬೇಕು ಅನ್ನುವಂಥ ನಂಬಿಕೆ ಇದೆ. ಸಪೋಸ್ ನಿಮಗೆ ಅಷ್ಟು ದೊಡ್ಡ ಹಲಗೆ ಸಿಗಲಿಲ್ಲ, ಕಾಷ್ಟ ಕೆಟ್ಟ ಮಾವಿನ ಮರದ ಕೀಲನ್ನಾದರೂ ಹಾಕಬೇಕು ತೊಟ್ಟಿಲಿಗೆ. ನೋಡಿ ಏನು ನಂಬಿಕೆ ಇದು. ಒಂದು ಇಂತಹ ಅನೇಕಾರು ಬೇರೆ ಬೇರೆ ವಿಚಾರಗಳಿಗೆ ನಂಬಿಕೆಗಳು ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಇಷ್ಟಕ್ಕೂ ಈ ರೀತಿಯ ಆಯ್ದ ತೊಟ್ಟಿಲನ್ನು ಯಾರು ಬಳಕೆ ಮಾಡ್ತಾರೆ? ಯಾರು ಬಳಕೆ ಮಾಡ್ತಾರೆ? ಬ್ರಾಹ್ಮಣರು, ಜೈನರು, ಕ್ರೈಸ್ತರು, ಮುಸಲ್ಮಾನರು, ಗೌಡ ಸಾರಸೋದು ಇಲ್ಲ, ಅವರು ಬಳಕೆ ಮಾಡೋದಿಲ್ಲ. ಅವ್ರಿಗೆ ತೊಟ್ಟಿಲು ಅಂದರೆ ಏನು? ತೊಟ್ಟಿಲು ಅಂದರೆ ತೊಟ್ಟಿಲು, ಕಂಚು ಮರ ಯಾವುದರಿಂದ ಮಾಡಿ ತೊಟ್ಟಿಲು, ಮಗು ಮಲಗಿಸುವಂಥದ್ದು. ಆದರೆ ಇಲ್ಲಿಯ ಬಿಲ್ಲವರನ್ನು ಕೇಳಿ, ಇಲ್ಲಿಯ ಬಂಟ್ರನ್ನು, ಈಗಿನ ಜನ ತಲೆಮಾರಲ್ಲ, ಹಿಂದಿನವರನ್ನು ಕೇಳಿ, ಕೊರಗರು, ಬಿಲ್ಲವರು, ಬಂಟ್ರು, ಮೊಗವೀರರು, ಅವ್ರಿಗೆ ಆಯ್ದ ತೊಟ್ಟಿಲು ಅದು ಹೀಗೆ ಅಂತ ಆ ಅನುಭವಸ್ಥ ಪ್ರಾಯದವರು ಹೇಳ್ತಾರೆ. ಏನಿದು? ಏನು ನಿಮಗೆ ಸೂಚನೆ, ಇಂಡಿಕೇಶನ್ ಏನು? ಸೊ ಇವರು ಇಲ್ಲಿಯ ಮೂಲ ನಿವಾಸಿಗಳು, ಇಲ್ಲಿಯ ಮೂಲ ನಿವಾಸಿಗಳು. ಇವರು ಮಾತ್ರ ಈ ರೀತಿ ತಯಾರಾದ ಒಂದು ಆ ತೊಟ್ಟಿಲನ್ನು ಬಳಕೆ ಮಾಡ್ತಾರೆ. ನೋಡಿ, ಬ್ರಾಹ್ಮಣರು 4ನೇ ಶತಮಾನಕ್ಕೆ ಪ್ರವೇಶ ಆದರೂ ಕೂಡ ಇಲ್ಲಿಯ ಆ ಮೂಲ ಸಂಸ್ಕೃತಿಗೆ ಹೊಂದಿಕೊಳ್ಳಿಲ್ಲ ಅವರು. ಅವರು ತೊಟ್ಟಿಲು ಅಂತ ಹೇಳಿದ್ರೆ ಅವ್ರಿಗೇನು ದೊಡ್ಡ ವಿಶೇಷ ಅಲ್ಲ, ಮಗು ಮಲಗಿದ್ರೆ ಆಯ್ತು ಅಷ್ಟೇಪ್ಪ. ಅದು ಇಲ್ಲಿಯ ಮೂಲ ನಿವಾಸಿಗಳು ಅಂತ ಗುರುತಿಸ್ಕೊಂಡವ್ರಿಗೆ, ಪರ್ಟಿಕ್ಯುಲರ್ಲಿ ಬಿಲ್ಲವರು, ಮೊಗವೀರರು ಮತ್ತು ಬಂಟರು ಒಂದೇ ಅಕ್ಕ ತಂಗಿ ಅಂದರೆ ಮಕ್ಕಳು ಅಂತ ಒಂದು ನಮ್ಮ ಪಾಠದಲ್ಲಿ ಬರ್ತದೆ. ಅದೆಲ್ಲ ಹಿನ್ನೆಲೆ ಇದೆ ನೋಡಿ ಅದಕ್ಕೆ. ಸೊ ಈ ರೀತಿಯ ಅದ್ಭುತವಾದ ಕುತೂಹಲಕಾರಿ ವಿಚಾರಗಳು ಒಂದೊಂದು ವಸ್ತುವನ್ನು ನೀವು ಕೆದಕ್ತಾ ಹೋದಾಗೆ ಸಿಗ್ತದೆ. ಅದು ಈ ಒಂದು ಶಾವಿಗೆ ಮನೆಗೆ ಸಂಬಂಧಪಟ್ಟ ಶಾವಿಗೆ ಮನೆ, 200 ಕರಡಿಗೆ 300 ಪದ್ದೆ, 100 ಕೊರಡಿಗೆ 400 ಬರುಡಿಗೆ. ಏನು ಶಾವಿಗೆ ಮನೆ ಆ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಇರ್ತಿರ್ಲಿಲ್ಲ, ನೆರೆ ಮನೆಯಿಂದ ಬೇಡಿಕೊಂಡು ಬರೋದು. ಬೇಡಿಕೊಂಡು ಬರುವಾಗ 200 ಕರಡಿಗೆ 300 ಪದ್ದೆ, ಅವೇನವರ ಕೊರಡಿಗೆ 400 ಬರೋಡಿಗೆ ದಾಯೆ ನಿಕ್ಲು ಬರ್ಪುಂದಾಯೆ ಅಡ್ಡಿ ಒತ್ತಾರೆ. ಒಬ್ಬನಿಗೆ ಆಗೋದಿಲ್ಲ, ಅದು 3-4 ಜನ ಸೇರಬೇಕು. ಅಷ್ಟಕ್ಕೂ ಈ ಶಾವಿಗೆ ಮನೆ ಅನ್ನುವಂಥದ್ದು ತುಳುವರದ್ದಲ್ಲ, ಅದು ಅರಬರದ್ದು ಅನ್ನುವ ನಂಬಿಕೆ ಇದೆ. ಇವತ್ತಿಗೂ ಕೂಡ ರಂಜಾನ್ನ ಹೊತ್ತಿಗೆ ನಮ್ಮ ಮುಸ್ಲಿಂ ಬಾಂಧವರು ಶೀರ್ ಕುರ್ಮಾ ಅನ್ನುವಂಥ ಒಂದು ಸಿಹಿ ಪದಾರ್ಥ ಸೇವನೆ ಮಾಡ್ತಾರೆ. ನಿಜವಾಗಿಯೂ ಅದು ಅದರ ಮೂಲ ಅಂತ ಹೇಳ್ತಾರೆ. ನಿಜವಾಗಿಯೂ ಶಾವಿಗೆ ಅಡ್ಡಿಯಕ್ಕೆ ಕಾಂಬಿನೇಷನ್ ಏನು ಅಂತ ನಾನು ಕೋಳಿ ಹಾಕಿ ತಿನ್ಬೋದು. ನಿಜವಾದ ಕಾಂಬಿನೇಷನ್ ತೆಂಗಿನ ಹಾಲಿನ ರಸ, ತೆಂಗಿನ ಹಾಲು, ಬೆಲ್ಲ ಹಾಕಿ ಮಾಡುವಂಥದ್ದು. ಸೊ ಈ ಒಂದೊಂದು ವಸ್ತುವನ್ನು ನೀವು ಕೆದಕ್ತಾ ಹೋದರೆ ಅಥವಾ ಜನಪದರನ್ನು ಮಾತಾಡಿಸಿದರೆ ಒಂದಷ್ಟು ವಿಚಾರಗಳು ಸಿಗುತ್ತೆ. ಸೊ ನಾವೆಷ್ಟು ತಿಳ್ಕೊಂಡ್ರು ಕೂಡ ಸಾಗರದಲ್ಲಿದ್ದ ಒಂದು ಸ್ವಲ್ಪ ನೀರನ್ನು ಪಡ್ಕೊಂಡ ಹಾಗೆ ಅಷ್ಟು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ವಿಚಾರಗಳಿದೆ ಇಲ್ಲಿ ತಿಳ್ಕೊಳ್ಬೇಕಂತ ಹೇಳಿದರೆ. ನಾನು ಕೇಳಬೇಕಂದ್ರೆ ತುಳು ಬದುಕಿನ ಎಷ್ಟೊಂದು ವಿಷಯಗಳನ್ನ ನೀವು ಇಲ್ಲಿ ಸಂಗ್ರಹ ಮಾಡಿದ್ದೀರಿ, ನಮ್ಮ ಪೀಳಿಗೆ ಕೊಡ್ತಾ ಇದ್ದೀರಿ. ನೀವು ನೋಡಿದಾಗ, ನೀವು ಬಾಲ್ಯದಲ್ಲಿದ್ದಾಗ ನೀವು ಕಂಡಂತಹ ತುಳು ಬದುಕು ಹೇಗಿತ್ತು? ಅದೇ ಆ ಕಾಲಕ್ಕೆ ಕೃಷಿ ಮುಖ್ಯ ಒಂದು ನಮ್ಮ ಆದಾಯದ ಮೂಲ. ಆಗ ಪ್ರಾಮಾಣಿಕವಾಗಿ ಹೇಳೋದಿದ್ರೆ ಆ ಕಾಲದಲ್ಲಿ ಬದುಕಿದ ನಾನು ಆ ದಿನಗಳ ನೆನಪು, ಅದರಲ್ಲಿ ಒಂದು ಬದುಕಿನಲ್ಲಿ ಒಂದು ಸ್ವಾರಸ್ಯ ಇತ್ತು, ಒಂದು ಸತ್ವ ಇತ್ತು, ಆಯಿತಾ. ಬಹುಶಃ ಆ ಕೃಷಿ ಬದುಕನ್ನು ನೆನಪು ಮಾಡಿಕೊಂಡ್ರೆ ಆ ಉಳುಮೆ ಅಥವಾ ನೇಜಿ ತೆಗೆಯುವಂಥದ್ದು, ನೆಡುವಂಥದ್ದು, ಆ ಸಂದರ್ಭದಲ್ಲಿ ಪಾಡ್ದನಗಳನ್ನು ಪಾಡ್ದನಗಳನ್ನು ಹೇಳುವಂಥದ್ದು, ಊರಲ್ಲಿ ಹಾಡುವಂಥದ್ದು, ಬಹುಶಃ ಅದನ್ನು ಇವತ್ತು ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಹಬ್ಬ ಬಂತು ಅಂತಂದರೆ, ಹಬ್ಬ ಅಂತಂದರೆ ನಮ್ಮ ಇದು ದೀಪಾವಳಿ ಅಂತಂದರೆ ದೊಡ್ಡ ಸಂಭ್ರಮ, ಅದು ಹಬ್ಬದ ರಾಜ ಅಂತ ನಾವು ಆಚರಣೆ ಮಾಡ್ತೇವೆ. ಆದರೆ ಆ ಕಾಲಕ್ಕೆ ಆ ಹಬ್ಬದ ಆಚರಣೆಯ ಒಂದು ಸಂದರ್ಭವೇ ಬೇರೆ ಇತ್ತು. ಅದು ಈಗಿನ ಹಾಗೆ ಅಲ್ಲ. ಈಗ ಹಬ್ಬ ಬಂದದ್ದು ಗೊತ್ತಾಗೋದಿಲ್ಲ, ಹೋದದ್ದು ಗೊತ್ತಾಗೋದಿಲ್ಲ. ಆ ಕಾಲಕ್ಕೆ ನಾಳೆ ಹಬ್ಬ ಬರ್ತದೆ ನಾಡಿದ್ದು ಅಂತಂದ್ರೆ 1-2 ತಿಂಗಳು ಮೊದಲೇ ಅದಕ್ಕೆಲ್ಲ ತಯಾರಿ ಆಗುವಂಥ. ತಯಾರಿ ಅಂದರೆ ಬೇರೆ ಏನೂ ಅಲ್ಲ, ತಯಾರಿ ಅಂತ ಹೇಳಿದರೆ ಆ ಕಾಲಕ್ಕೆ ಒಂದು ಏನು ಭಾರಿ ಸಂಭ್ರಮ ಅಂತಂದರೆ ಬೆಲ್ಲ ಹಾಕಿದ ಅವಲಕ್ಕಿ ಮತ್ತು ಒಂದು ಇದು ದೋಸೆ, ಇದುವೇ ಸಂಭ್ರಮ. ಸೊ ಅದಕ್ಕಾಗಿ ಕಾಯುವಂಥ ಒಂದು ಕಾಲ. ಹೊಟ್ಟೆಗೆ ತತ್ವಾರ ಇದ್ದ ಜನಗಳೇ ಜಾಸ್ತಿ. ಒಂದು ಪ್ರಾಮಾಣಿಕತೆ ಇತ್ತು, ಕೆಲಸದಲ್ಲಿ ಒಂದು ನೈಪುಣ್ಯತೆ ಇತ್ತು, ಪರ್ಫೆಕ್ಷನ್ ಇತ್ತು. ಇವತ್ತು ನೀವು ಹಾರ ಹಿಡಿದು ಕೆಲಸ ಮಾಡೋನನ್ನು ಹುಡುಕುವಂಥದ್ದು ನಿಮಗೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಗುಡಿ ಕೈಗಾರಿಕೆಗಳಿರ್ಬೋದು, ಕೃಷಿ ಬದುಕಿರ್ಬೋದು, ಅಥವಾ ಆ ಕಾಲಕ್ಕೆ ಸಂಪತ್ತು ಅಂತಂದ್ರೇನು? ಆ ಕಾಲಕ್ಕೆ ಸಂಪತ್ತು ಅಂತಂದರೆ ಅಕ್ಕಿ ಸಂಪತ್ತು, ಭತ್ತ ಸಂಪತ್ತು, ತೆಂಗು ಸಂಪತ್ತು, ಅಡಿಕೆ ಸಂಪತ್ತು. ಆದರೆ ಇವತ್ತು ಸಂಪತ್ತು ಅಂತ ಹೇಳಿದ್ರೆ ಫ್ರಿಡ್ಜ್ ಸಂಪತ್ತು, ಕಾರು ಸಂಪತ್ತು, ಮೊಬೈಲ್ ಸಂಪತ್ತು, ಟಿ ವಿ ಸಂಪತ್ತು.
ನಾನು ಹೇಳುವಂಥದ್ದು, ನೀವು ಟಿ ವಿ, ಫ್ರಿಜ್ಜು, ನಿಮ್ಮ ಮೊಬೈಲ್ ಅದನ್ನು ತಿಂದು ಬದುಕಲಿಕ್ಕೆ ಆಗ್ತದಾ? ನಮಗೆ ಈಗ ನಮಗೆ ಏನು ಆ್ಯಕ್ಚುಲಿ ನಮ್ಮ ಒಂದು ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಆ ಒಂದು ಏನು ಕೃಷಿ ಬದುಕೇನಿದೆ, ಅಥವಾ ಒಂದು ನಮ್ಮ ಪ್ಯಾಡಿ ಕಲ್ಟಿವೇಷನ್, ಅದು ಪೂರ್ತಿ ನನ್ನ ಲೆಕ್ಕದಲ್ಲಿ ಅಥವಾ ಒಂದು 90% ನಿಂತು ಹೋಗಿದೆ. ಇವತ್ತು ನಾವು ಮನೆ ತುಂಬಿಸುವ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ. ಮನೆ ತುಂಬಿಸುವುದು ಅಂತಂದ್ರೆ ಏನು? ಆಟಿ ತಿಂಗಳು ಹೊತ್ತಿಗೆ ಇಡೀ ಸಂಪೂರ್ಣ ಮನೆಯಲ್ಲಿ ನಾವು ಶೇಖರಿಸಿ ಇಟ್ಟಿರ್ತಕ್ಕಂತಹ ಆಹಾರ ಪದಾರ್ಥಗಳು ಖಾಲಿಯಾಗಿ, ಮುಂದೆ ಆಟಿ ಕಳೆದು ಸ್ವರ್ಣ ಬಂದು ಅಲ್ಲಿ ಆ ಪಚ್ಚೆ ಪೈರು ಏನು ನಾವು ನೆಟ್ಟಿರುವಂಥದ್ದು ತೆನೆ ಬಿಡುವಂಥ ಸಂದರ್ಭ. ಸೊ ಗಣಪತಿ ಹಬ್ಬಕ್ಕಾಗುವಾಗ ಆ ತೆನೆ ಏನು ಈಗ ಒಂದು ಹಾಲು ತುಂಬಿ ಒಂದು ಬಾಗೋದಕ್ಕೆ ಶುರುವಾಗ್ತದೆ. ಅದನ್ನು ಬಹಳ ಗೌರವದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಮನೆಯೊಳಗೆ ತರುವಂಥ ಸಂದರ್ಭವೇ ಆ ತೆನೆ ಹಬ್ಬ. ಆನಂತರ ಅದೇ ದಿನವೋ ಅಥವಾ ಕೆಲವು ದಿನಗಳ ನಂತರ ಆ ಪುದ್ವಾರ ಊಟ ಮಾಡೋದಂತ, ಹೊಸ ಅಕ್ಕಿ ಊಟ ಮಾಡುವಂಥ. ಸೊ ಅದನ್ನು ಇವತ್ತು ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳಿದೆ. ಏನು ಅಂತ ನಾನು ನೆನಪು ಮಾಡಿಕೊಳ್ಳಿ. ನಾವು ನೋಡಿ, ಆ ಒಂದು ಆ ಪುದ್ವಾರದ ಕರ ಅಂತ ಇತ್ತು, ಆ ಹೊಸ ಅಕ್ಕಿಯನ್ನು ಬೇಯಿಸುವಂತಹ ಒಂದು ಪಾತ್ರ ಇದೆಯಲ್ಲ, ಅದರ ಹಿಂದೆ ಎಷ್ಟು ನಂಬಿಕೆಗಳು, ಎಷ್ಟು ಗಾದೆಗಳು. ಅದು ಒಡಿಬಾರದು, ಒಂದು ವೇಳೆ ಒಡೆದದೆ ಆದರೆ ಆ ವರ್ಷ ಮನೆ ಯಜಮಾನನಿಗೆ ಏನು ಕುತ್ತು ಖಂಡಿತ. ಆ ಹೊಸ ಅಕ್ಕಿಯಲ್ಲಿ ನಮಗೆ ಕಲ್ಲು ಸಿಗಬಾರ್ದು. ಆ ಹೊಸ ಅಕ್ಕಿಯನ್ನು ಬೇಯಿಸುವಂಥ ಪಾತ್ರೆ ಇದೆಯಲ್ಲ, ಅದರಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ತಾರ, ಆ ಪಾತ್ರೆಯನ್ನು ವರ್ಷಕ್ಕೆ ಒಮ್ಮೆನೇ ಬಳಕೆ ಮಾಡುವಂಥದ್ದು, ವರ್ಷ ಪೂರ್ತಿ ಬಳಕೆ ಮಾಡುವಾಗ. ಆ ಹೊಸ ಅಕ್ಕಿ ಊಟ ಮಾಡಿದಂಥ ದಿನದ ಆ ಬೂದಿ ಇದೆಯಲ್ಲ, ಭಸ್ಮ ಅಂತ ಹೇಳ್ತೇವೆ. ಬೂದಿ ಅಂತ ಹೇಳೋದಿಲ್ಲ ನಾವು, ಭಸ್ಮ ಅಂತ ಹೇಳೋದು. ಮುಂದೆ ಅದನ್ನು ಪೊಲಿ ಅಂತ ನಾವು ಸಂರಕ್ಷಣೆ ಮಾಡಿ ಇಡ್ತೇವೆ. ಅಲ್ಲಿ ನಿಮ್ಮ ಭತ್ತದ ರಾಶಿ ಮಾಡಿದ ನಂತರ ಪೊಲಿ ಹಾಕುವುದು ಅಂತಿದೆ. ಪೊಲಿ ಹಾಕುವುದು ಅಂದರೆ ಅದೇ ಪುದ್ವಾರ ಸಂದರ್ಭದಲ್ಲಿ ಏನು ಪುದ್ವಾರ ಊಟ ಆಗಿ ಮರುದಿನ ಆ ಒಂದು ಭಸ್ಮವನ್ನು ತೆಗೆದಿಡ್ತೇವಲ್ಲ, ಒಂದು ಪಾತ್ರೆಯಲ್ಲಿ ಹಾಕಿ ಆ ಪೊಲಿ ಹಾಕುವುದಕ್ಕೆ ಅದೇ ಭಸ್ಮವನ್ನು ಬಳಕೆ ಮಾಡುವಂಥದ್ದು. ಇವತ್ತು ಮದುವೆ ಸಂದರ್ಭದಲ್ಲಿ ನೋಡ್ತೀರಿ ನೀವು, ಚಪ್ಪಲಿಯೆಲ್ಲ ಏನು ಆ ಅಕ್ಕಿಯ ಮೇಲೆ ನಡೆದಾಡಿಕೊಂಡು ಹೋಗುವಂಥದ್ದು, ಅದರ ಕನಿಷ್ಠ ಗೌರವ ಇಲ್ಲದೆ ಇರುವಂಥದ್ದು. ಹಿಂದಿನ ಕಾಲದಲ್ಲಿ ಒಂದು ಅನ್ನ ಅಲ್ಲಿ ಬೀಳೋ ಪ್ರಶ್ನೆ ಇಲ್ಲ. ಅದನ್ನು ಬಹುಶಃ ಕಾಲಡಿಯಿಂದ ತಿನ್ನುವುದಕ್ಕಾಗದಿದ್ರೂ ಕೂಡ ಕಾಲಡಿಯನ್ನು ತೆಗೆದು ಅದನ್ನು ಬದಿಗೆ ಹಾಕುವಂಥದ್ದು. ಅನ್ನ ಅಂದರೆ ದೇವರು, ಅದಕ್ಕೆ ತುಳಿಬಾರ್ದು ಅಂತಾದರೆ ಯಾವ ಹಂತಕ್ಕೆ ನಾವು ಬಂದಿದ್ದೇವೆ? ಹಾಗಾದರೆ ನಾನು ಏನು ಅಂತ ನೆನಪು ಮಾಡಿಕೊಳ್ಳಿ. ಹೌದಲ್ಲ, ಇಂತಹ ನೂರಾರು ವಿಚಾರಗಳು. ತುಂಬ ಧನ್ಯವಾದ ಸರ್. ಇಷ್ಟೊತ್ತು ತುಳು ಬದುಕಿನ ಒಂದಷ್ಟು ಪುಟಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬಾ ಖುಷಿ ಆಯಿತು. ಖಂಡಿತ ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನೀಡಿದ್ರಿ. ತುಂಬ ಧನ್ಯವಾದ ಸರ್. ತುಂಬ ಥ್ಯಾಂಕ್ ಯು. ನೋಡಿದ್ರಲ್ವ ವೀಕ್ಷಕರೇ, ಇಷ್ಟೊತ್ತು ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರು ತುಳು ಬದುಕಿಗೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳನ್ನ ಆಧಾರ ಸಹಿತವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಜೊತೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.